ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ 9ನೇ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಕಾಶವೇ ಮಿತಿ, ವಾರಕ್ಕೊಂದು ಸಾಧಕರನ್ನು ಪರಿಚಯಿಸುವಂತಹ ವಿಶೇಷವಾದ ಕಾರ್ಯಕ್ರಮ. ಅವರ ಬದುಕಿನ ಕಥೆಯನ್ನು ಅವರೇ ಹೇಳ್ತಾ ಹೋಗುವಂಥದ್ದು. ನಾವು ಕೇವಲ ಆ ಮಾತುಗಳನ್ನು ಆಲಿಸ್ತಾ ಹೋಗ್ತೇವೆ, ಅವರ ಮಾತುಗಳಲ್ಲಿ ಧ್ವನಿಯನ್ನು ತಮಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ಸ್ನೇಹಿತರೆ, ಇವತ್ತು ನಮ್ಮ ಸ್ಪಂದನ ವಾಹಿನಿ ಧನ್ಯವಾಗ್ತಾ ಇದೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಶೋಧಕರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಇಂಗ್ಲೀಷ್ ನಾಡಿನ ಕಂಪ್ಯೂಟ್ರಿಗೆ ಕನ್ನಡವನ್ನು ಕಲಿಸ್ತಿರ್ತಕ್ಕಂಥ ಈ ಸಂತ ಅಂತ ಅವರನ್ನು ಪತ್ರಿಕೆ ಹೆಡ್ಲೈನ್ ಮಾಡಿ ಪರಿಚಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಾಡೋಜ ಪ್ರಶಸ್ತಿಯನ್ನು ಪಡೆದವರು, ಕಂಪ್ಯೂಟ್ರಿಗೆ ಕನ್ನಡ ಭಾಷೆಯನ್ನು ಅಳವಡಿಸ್ಕೊಂಡವರು, ಕಂಪ್ಯೂಟರ್ನ ಸಾಫ್ಟ್ವೇರನ್ನು ಕನ್ನಡಮಯವಾಗಿ ಮಾಡಿರ್ತಕ್ಕಂಥವ್ರು. ಇವತ್ತು ಅವರಿಲ್ಲ ಅಂತಾಗಿದ್ದರೆ ಖಂಡಿತವಾಗಿ ಕೂಡ ಕನ್ನಡದಲ್ಲಿ ನಮಗೆ ಟೈಪ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಕನ್ನಡದಲ್ಲಿ ಕಂಪ್ಯೂಟರ್ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ತಂತ್ರಜ್ಞಾನವನ್ನು ಕಂಪ್ಯೂಟ್ರಿಗೆ ಕೊಟ್ಟಿರ್ತಕ್ಕಂಥ ಒಬ್ಬ ಈ ತಂತ್ರಜ್ಞಾನ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಹೌದು ಸ್ನೇಹಿತರೆ, KP ರಾವ್ ಅವರನ್ನು, ನಾಡೋಜ ಡಾಕ್ಟರ್ KP ರಾವ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಕಿನ್ನಿಕಂಬಳ ಪದ್ಮನಾಭರಾವ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳ್ಕೊಳ್ಳುವಂಥ ಕಾರ್ಯಕ್ರಮ ಇದು. 1000 ಮಂದಿಗೆ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ. ಆಕಾಶವೇ ಮಿತಿ ಧನ್ಯವಾಗ್ತಾ ಇದೆ. ಇವತ್ತು ಕಿನ್ನಿಕಂಬಳ ಅಂತ ಹೇಳಿದ್ರೆ ಬಹಳ ಸಣ್ಣ ಊರು. ಸೊ ಮಂಗಳೂರು ತಾಲೂಕಿನ ಬಹಳ ಸಣ್ಣ ಊರು. ಅಲ್ಲಿ ನಿಮ್ಮ ಬಾಲ್ಯವನ್ನು ಕಳೆದ್ರೆ ನೀವು, ಅಲ್ಲಿಂದ ಆರಂಭಿಸೋಣ ಸರ್. ಹೌದು, ಪ್ರಾರಂಭ ಮಾಡಬೇಕಾದ್ದೇ ಕಿನ್ನಿಕಂಬಳದಿಂದ. ಅಂದರೆ ಅಲ್ಲಿ ನಾನು ಹುಟ್ಟಿದ್ದಲ್ಲೇ. ಎಲ್ಲ ಮನುಷ್ಯರು ಹುಟ್ಟಿದ ಕೂಡಲೇ ಯಾವ ಭಾಷೆಯಲ್ಲಿ ಮಾತಾಡ್ತಾರೆ? ಬಹುಶಃ ಲೋಕದಲ್ಲಿ ಯಾವ ಮಗುವೆ ಹುಟ್ಟಲಿ, ಪುರಾಣಗಳಲ್ಲಿ ಮತ್ತು ಅತಿರಂಜಿತ ಕಥೆಗಳಲ್ಲಿ ಬಿಟ್ಟರೆ ಬಾಕಿ ಎಲ್ಲ ಮಕ್ಕಳು ಹುಟ್ಟಿದಾಗ ಅಳೋದು ಅಷ್ಟೇ. ಅದು ಮೊದಲನೇ ಭಾಷೆ. ಆಮೇಲೆ ತಾಯಿಯಿಂದ ಅಥವಾ ತಮ್ಮ ಪರಿಸರದಿಂದ ಬೇರೆ ಬೇರೆ ಭಾಷೆಗಳನ್ನು ಸೃಷ್ಟಿ ಮಾಡಿಕೊಳ್ತವೆ ಅಂತ ನಮಗೆಲ್ಲ ಗೊತ್ತಿದ್ದದೆ. ಇದು ನನಗೊಂದು ಭಾಳ ವಿಚಿತ್ರವಾಗಿ ಕಂಡದ್ದು. ಭಾಳ ಚಿಕ್ಕವನಿರುವಾಗಲೇ ಇದು ನಾನು ನೋಡಿದೆ. ಇದಕ್ಕಿಂತಲೂ ಹೆಚ್ಚು ಹೇಳಬೇಕಾಗಿದ್ದರೆ, ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾಗಿದ್ದರೆ, ಭಾಷೆಯನ್ನು, ನಮ್ಮ ಮಾತನ್ನು ಅಕ್ಷರಗಳಲ್ಲಿ ಹಿಡಿದಿಡಬಹುದು ಅಂತ ನನಗೆ ಕಂಡದ್ದು ಇನ್ನೂ ಒಂದು ಆಶ್ಚರ್ಯಕರವಾದಂಥ ವಿಷಯ. ಮಾತನ್ನು ನಾವು ಅಕ್ಷರಗಳಲ್ಲಿ ಅಥವಾ ದೃಶ್ಯ ರೂಪದಲ್ಲಿ ಕಟ್ಟಿಡುವಂಥ ಈ ವಿಶೇಷ ಸಂಸ್ಕಾರಕ್ಕೆ ಏನು ಕಾರಣ, ಇದು ಹೇಗೆ ಬಂತು ಅಂತ ಹೇಳುವಂಥದ್ದನ್ನು ಆಲೋಚನೆ ಮಾಡುವ ಅಗತ್ಯಗಳು ನಮ್ಮ ಹಳ್ಳಿಯಲ್ಲೇ ನಮಗೆ ಪ್ರಾರಂಭ ಆಯಿತು. ಇದರದ್ದೊಂದು 2-3 ಉಪಕಥೆಗಳನ್ನು ನಾನು ನಿಮಗೆ ಹೇಳಬೇಕು. ಮೊದಲನೇದಾಗಿ ನಾನು ಹೇಳಬೇಕಾಗಿರೋದು, ಬಹುಶಃ ನಾನು ಈಗಲ ಇರುವ ಸ್ಥಿತಿಯಲ್ಲಿ ಕೂಡ ನನ್ನನ್ನು ನಾನೇ ಏನಾಗಿ ವರ್ಣಿಸಿಕೊಳ್ತೇನೆ ಅಂತ ಅನ್ನೋದು. ನೀವೇನೋ ವಿಜ್ಞಾನಿ ಅಂದ್ರಿ, ಸಂಶೋಧಕ ಅಂದ್ರಿ, ಇನ್ನೊಂದು ಅಂದ್ರಿ, ಅದೆಲ್ಲ ಬಿಟ್ಟು ಬಿಡಿ. ನನ್ನ ಮಟ್ಟಿಗೆ ನಾನು ಹೇಳೋದಿದ್ದರೆ, ಇವತ್ತಿಗೂ ನಾನು ಒಬ್ಬ ಭಾಳ ಅಸಂತೃಪ್ತ ವಿದ್ಯಾರ್ಥಿ ಮತ್ತು ಅಧ್ಯಾಪಕ, ಎರಡೂ ಕೂಡ ಒಟ್ಟಿಗೇನೆ. ಇದು ಯಾಕೆ ಅಂತ ಹೇಳ್ತೇನೆ. ಈ ಅಸಂತೃಪ್ತಿ ಯಾಕೆ ಬಂತು ಅಂತ ನಿಮಗೆ ಮೊದಲನೇದಾಗಿ ಹೇಳ್ತೇನೆ. ವಿದ್ಯಾರ್ಥಿ ಜೀವನ ಚಿಕ್ಕಂದಿನಲ್ಲಿ ಪ್ರಾರಂಭ ಆದ್ದು ಇವತ್ತಿಗೂ ನಡೀತಾ ಇದೆ. ಬಹುಶಃ ಈ ಪ್ರಾಯದಲ್ಲೂ ಈಗಲೂ ಕೂಡ ಲೋಕದಲ್ಲಿರುವಂಥ ಆಕಾಶಕ್ಕಿಂತ ಮುಂದೆ ದಾಟಿದ್ದ ಇಂಟರ್ನೆಟ್ಟನ್ನು ಬೇಕಾದಷ್ಟು ಉಪಯೋಗ ಮಾಡ್ತಾ ಇರೋ ಕೆಲವು ಜನಗಳಲ್ಲಿ, ಮುದುಕರಲ್ಲಿ ನಾನು ಒಬ್ಬ ಇವತ್ತಿಗೂ ಕೂಡ. ಇನ್ನೂ ಕೂಡ ಧರ್ಮಾರ್ಥವಾಗಿ ಸಿಕ್ಕುವಂಥದ್ದು ನೆಟ್ನಲ್ಲಿ ಏನೆಲ್ಲ ಕೋರ್ಸ್ಗಳಿದೆಯೋ ಅದರಲ್ಲಿ ಒಂದೆರಡನ್ನಾದರೂ ಮಾಡಿ ಇದರಿಂದ ಏನು ಕಲೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ನಾನು ಪ್ರಯತ್ನ ಮಾಡಿ, ಅಭ್ಯಾಸ ಮಾಡಿ ಕಲಿತಾ ಇದ್ದೇನೆ. ಇವತ್ತಿಗೂ ಇದು ನಡೀತಾ ಇದೆ. ಆ ಲೆಕ್ಕದಲ್ಲಿ ನಾನೊಬ್ಬ ಅಸಂತೃಪ್ತ ವಿದ್ಯಾರ್ಥಿ. ನನಗೆ ಮುಗಿಲಿಕ್ಕೆ ಇಲ್ಲ, ಕಲಿತು ಮುಗಿಲಿಕ್ಕೆ ಇಲ್ಲ. ಮತ್ತು ಕಲಿತು ಮುಗಿಯದೇ ಇರುವುದೇ ಒಂದು ಸಂತೋಷ, ಅದು ಕೂಡ ಹೇಳಬೇಕು. ಒಂದು ವೇಳೆ ಮುಗಿದು ಬಿಟ್ಟರೆ ಮತ್ತೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆ ಅಸಂತೋಷಕ್ಕಿಂತ ಈ ಅಸಂತೃಪ್ತಿ ನನಗೆ ಹೆಚ್ಚು ಸಂತೋಷ ಕೊಡ್ತಾ ಇದೆ. ಇದರಲ್ಲೇ ಸಂತೋಷ ಪಡ್ತಾ ಇದ್ದೀನಿ. ಇದು ಒಂದನೇದು. ಒಬ್ಬ ಬೋಧಕಾಗಿ ಅಥವಾ ಒಬ್ಬ ಮಾಸ್ತರಾಗಿ ಯಾಕೋ ನನಗೆ ಒಂದು ಅಸಂತೃಪ್ತಿ ಹೀಗಿದೆ ಅಂತ ಹೇಳಿದರೆ, ಬಹುಶಃ ಸಾಧಾರಣ ಒಂದು 55 ವರ್ಷದ ನನ್ನ ಅಧ್ಯಾಪಕರ ಜೀವನದಲ್ಲಿ, ಅದು ಪೋಸ್ಟ್ ಗ್ರ್ಯಾಜುಯೇಟ್ ಅಧ್ಯಾಪಕ ಆಗಿರುವ ಜೀವನದಲ್ಲಿ ಕೂಡ ನಾನು ಯಾರನ್ನೂ ಕೂಡ ಒಂದು ಒಳ್ಳೆಯ ವಿದ್ಯಾರ್ಥಿಯಾಗಿ ಅಥವಾ ಒಂದು ಒಳ್ಳೆಯ ಪ್ರಜೆಯಾಗಿ ಅಥವಾ ಒಂದು ಒಳ್ಳೆಯ ಬೋಧಕಾಗಿ ಸೃಷ್ಟಿ ಮಾಡಲಿಕ್ಕೆ ನನ್ನಿಂದ ಆಗಲಿಲ್ಲ ಅನ್ನೋದೇ ನನಗಿರುವಂಥದ್ದು ಒಂದು ದುಃಖ. ಎಲ್ಲ ಕಡೆಯಲ್ಲೂ, ಮಣಿಪಾಲದಲ್ಲೇ ಇರಲಿ, IIT ಗೌಹಾಟಿಯಲ್ಲೇ ಇರಲಿ, ಎಲ್ಲೇ ಕಲಿತಾ ಇದ್ದರೂ ಕೂಡ ಇದೇ ಒಂದು ನನಗೆ ಇವತ್ತಿಗೂ ಒಂದು ಅಸಂತೃಪ್ತಿಯನ್ನು ಕೊಡುವ ವಿಷಯ. ಅದಕ್ಕಾಗಿ ಒಂದು ರೀತಿಯಲ್ಲಿ ಈ ಶಿಷ್ಯರ ಹುಡುಕಾಟ ಕೂಡ ಹೀಗೇ ನಡೀತಾ ಇದೆ. ಇದು ಮುಗಿಲಿಕ್ಕೆ ಇಲ್ಲ. ಇದು ಭಾಳ ಕಷ್ಟ. ಗುರುಗಳನ್ನಾದರೂ ನಾವು ಹುಡುಕೊಳ್ಬೋದು,
ಅಂದರೆ ನಮಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದರೆ ಎಷ್ಟೂ ಗುರುಗಳು ಸಿಗ್ತಾರೆ. ಆದರೆ ನಮಗೆ ಎಲ್ಲ ಗೊತ್ತಿದೆ ಅಥವಾ ಏನೂ ಗೊತ್ತಿಲ್ಲ ಅಂತ ಹೇಳಿಕೊಂಡು ನಾವು ಶಿಷ್ಯರನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ. ಇದು ಎರಡನೇ ಸಮಸ್ಯೆ. ಈ ಸಮಸ್ಯೆಯಿಂದ ಅಸಂತೃಪ್ತಿ ಆಗಿರುವಂಥದ್ದು ನಡೀತಾ ಇದೆ. ಆದ್ದರಿಂದ ಇದು ನನ್ನ ವಿಶೇಷ ಹೇಳಲಿಕ್ಕಿರೋದು. ಸರ್, ಕಿನ್ನಿಕಂಬಳ ಅಂತ ಒಂದು ಪುಟ್ಟ ಊರಿಂದ ನಿಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಹುಡುಕಾಟ ಭಾಳ ದೊಡ್ಡ ಹುಡುಕಾಟದ ಬದುಕಿತು. ತುಂಬ ಶ್ರೇಷ್ಠ ಅಧ್ಯಾಪಕ ನಿಮಗೆ ಸಿಕ್ಕಿದ್ರು. ಸೈನ್ಸನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಇದು ಬಹುಶಃ ನನ್ನ ಎಲಿಮೆಂಟ್ರಿ ಶಾಲೆಯಿಂದಲೇ ನಾನು ಪ್ರಾರಂಭ ಮಾಡಬೇಕು. ಕಿನ್ನಿಕಂಬಳದಲ್ಲಿ ಈಗ ಒಂದು 104 ವರ್ಷ ಹಳೆಯ ಎಲಿಮೆಂಟ್ರಿ ಸ್ಕೂಲ್ ಇದೆ. ನಾವಿರುವಾಗಲೂ ಅದು ಇತ್ತು. ಬಾಗ್ಲೋಡಿ ರಾಮರಾಯರು ಅನ್ನೋರು ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಒಂದು 106 ವರ್ಷಕ್ಕೆ ಹಿಂದೆ. ಈಗ ಅದು ಹೈಸ್ಕೂಲ್ ಆಗಿ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಆದರೆ ನಾವಿರುವಾಗ ಇನ್ನೂ 8th ಸ್ಟ್ಯಾಂಡರ್ಡ್ ಹೈಯರ್ ಎಲಿಮೆಂಟ್ರಿ ಸ್ಕೂಲ್ ಆಗಿತ್ತು ನಾವು ಹೋಗ್ತಾ ಇರುವಾಗ. ಇಲ್ಲಿಯ ಒಂದು ವಿಚಿತ್ರವಾದಂಥ ಒಂದು ಅದ್ಭುತ ಅಧ್ಯಾಪಕ ವರ್ಗ ಇತ್ತು. ಒಬ್ಬರು ಸದಾಶಿವರಾಯರು ಅಂಥೇಳಿ, ಮತ್ತು ಒಂದು ಕೆಲವು ವರ್ಷ ಹಿಂದೆ ತೀರಿ ಹೋದರು. ಮಣಿಪಾಲದಲ್ಲಿ ಇದ್ದರು. ಅವರ ಮಕ್ಕಳೆಲ್ಲ ಮಣಿಪಾಲದಲ್ಲೇ ಇದ್ದಾರೆ. ಇವರು ಒಂದು 30 ವರ್ಷ 1ನೇ ಕ್ಲಾಸಿಗೆ ಪಾಠ ಮಾಡ್ತಾ ಇದ್ದವರು. ಯಾರನ್ನು ಹಳ್ಳಿಯಿಂದ ಬಂದವರು, ಯಾವ ಭಾಷೆಯೂ ಸರಿಯಾಗಿ ಬಾರದವರು, ಅಥವಾ ಕೆಲವು ಭಾಷೆಗಳು ಗೊತ್ತಿದ್ದು ಕೆಲವು ಭಾಷೆಗಳು ಗೊತ್ತಿಲ್ಲದೇ ಇರೋರು, ಇವರನ್ನು ಎಲ್ಲ ಒಂದು ಅಧ್ಯಯನ ಯೋಗ ಭಾಷೆಗೆ ಹೇಗೆ ತಯಾರು ಮಾಡಿಕೊಡ್ಬೇಕು ಅನ್ನೋದನ್ನು ಬಹುಶಃ ಅವರಿಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿರಲಿಲ್ಲ. ಇವರ ಹತ್ರ ನಾವು ಹಾಗೆ ಸೀದಾಗಿ ಕಲಿತದ್ದು ಭಾಳ ಕಡಿಮೆ ಇರ್ಬೋದು. ಆದರೆ ಲೋಕವನ್ನು ಎದುರಿಸುವ ಧೈರ್ಯ, ಬಾಯಿ ಬಿಟ್ಟು ಮಾತಾಡುವ ಧೈರ್ಯ, ಪ್ರಶ್ನೆ ಕೇಳುವ ಧೈರ್ಯ ನಮಗೆ ಕೊಟ್ಟದ್ದು ಈ ಅಧ್ಯಾಪಕರು ಸದಾಶಿವರಾಯರು ಅನ್ನೋರು. ಅಲ್ಲಿಂದ ಬಹುಶಃ ನಮ್ಮ ಎಲ್ಲ ರೀತಿಯ ಅಧ್ಯಯನ ಕೂಡ ಪ್ರಾರಂಭ ಆಯಿತು. ನಿಜವಾಗಿ ನೋಡಲಿಕ್ಕೆ ಹೋದರೆ ಇದರ ಹಿಂದೆಯೇ ನಾನು ಕಲೀಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಎಲ್ಲೋ ಅದು ಹೇಳಿದ್ದೀನಿ ಕೂಡ. ನಮ್ಮ ಮನೆಗೆ ನನಗೆ ಒಂದು 2 ವರ್ಷ ಆಗಿರೋ ಹೊತ್ತಿನಲ್ಲಿ ನನ್ನ ತಂಗಿ ಹುಟ್ಟಿದಳು. ಆಗ ಪುಣ್ಯಾಹ ಮಾಡಲಿಕ್ಕೆ ಪುರೋಹಿತರು ಬಂದವರು ರಂಗೋಲಿ ಪುಡಿ ತಗೊಂಡು ಗಮ್ ಮತ್ತು ಶ್ರೀ ಅಂತೇಳಿ ತುಳು ಲಿಪಿಯಲ್ಲಿ ಮಂಡಲ ಹಾಕ್ತಾ ಇದ್ರಂತೆ. ಅದನ್ನು ನಾನು ನೋಡಿ ಆ ರಂಗೋಲಿ ಪುಡಿಯನ್ನು ಸಂಪಾದನೆ ಮಾಡಿಕೊಂಡು ಮನೆಯಲ್ಲಿ ಇಡೀ ಗಮ್ ಮತ್ತು ಶ್ರೀ ನಾನೇ ಬರೆದು ಹಾಕಿದ್ದೆ ಸಂಜೆ ಒಳಗೆ ಅಂತೇಳಿ ಸುದ್ದಿ ಇದೆ. ನಮ್ಮ ತಾಯಿ ಹಾಗೆ ಹೇಳ್ತಾಯಿದ್ರು, ನಿನ್ನ ಪೋಖ್ರಿ ತಡಿಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ಅಕ್ಷರಾಭ್ಯಾಸಕ್ಕೆ ನನಗೆ ನಾನೇ ಗುರು. ಗಮ್ ಶ್ರೀ ನೋಡಿಕೊಂಡು ನಾನೇ ಹಾಗೆ ಕಲಿತೆ. ಅಲ್ಲಿಂದ ಪ್ರಾರಂಭ ಆಯಿತು ಒಂದು ರೀತಿಯಲ್ಲಿ. ಶಾಲೆಯಲ್ಲಿ ನಮಗೆ ಎಲ್ಲ ರೀತಿಯ ಅಧ್ಯಯನದ ಸಹಾಯಗಳಿದ್ದರೂ ಕೂಡ ಆ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪುಸ್ತಕಗಳು ಭಾಳ ಕಡಿಮೆ. ಅದು ಕೂಡ ಶಾಲೆಯಲ್ಲಿರುವಂಥದ್ದು ಪಂಜೆ ಮಂಗೇಶ್ರಾಯರ ಕೆಲವು ಪುಸ್ತಕಗಳು ಎಲ್ಲ ಸಿಕ್ಕಿದರೂ ಕೂಡ ಅದು ಭಾಳ ಅಮೂಲ್ಯ. ನಮ್ಮ ಕೈಗೆ ಕೊಟ್ಟರೆ ಅದು ಎಲ್ಲಿ ನಾವು ಕೆಡಿಸಿ ಬಿಡ್ತೇವೋ ಅಂತ ಹೆದರಿ ಅದನ್ನು ಕೂಡಲೇ ಹಿಂದೆ ತಗೊಳ್ಳೋ ಕಾಲ ಇತ್ತು. ಅದರ ಎಡೆಯಲ್ಲಿ ಕೂಡ ಬಾಗಲೋಡಿ ಕೃಷ್ಣರಾಯರಂಥವರು ನಮಗೆ ಸ್ವಲ್ಪ ಪುಸ್ತಕಗಳನ್ನು ಓದಲಿಕ್ಕೆ ಕೊಡ್ತಾಯಿದ್ರು. ಆದರೆ ಸಾಧಾರಣ 2ನೇ ಕ್ಲಾಸಿಗೆ ಹೋಗುವಾಗಲೇ ನಮ್ಮ ಶಾಲೆಯಲ್ಲಿದ್ದ ಪುಸ್ತಕಗಳನ್ನೆಲ್ಲ ಬಹುಶಃ ನಾನು ಓದಿ ಮುಗಿಸಿ ಆಗಿತ್ತು ಒಂದು 6-7 ವರ್ಷಕ್ಕೆ. ಆಗ ಇನ್ನೆಲ್ಲ ನಡೆದುಕೊಂಡು ಹೋಗಿ ಯಾರ ಮನೆಯೆಲ್ಲ ಏನು ಸರ್ವಾರ್ಥ ಸಂಗ್ರಹಗಳು ಏನಿದೆ, ಎಂಥದ್ದು ಮಹಾ ಪುಸ್ತಕಗಳಿದೆ. ಎಸ್.ಎನ್. ಕೃಷ್ಣ ಶೆಟ್ಟಿಯವರು ಪ್ರಕಾಶನ ಮಾಡಿರುವಂಥದ್ದು ಸರ್ವಜ್ಞಾನ ಸಂಗ್ರಹ ಅಂತೇಳೋ ಪುಸ್ತಕಗಳು ಏನಿದೆ, ಇದನ್ನು ಹೇಗೆ ಓದಬೇಕು, ಅದನ್ನು ಯಾರು ಓದಬಾರ್ದು, ಅಂಕೋಲೆ ಎಣ್ಣೆಯಲ್ಲಿ ಯಾವ ಬೀಜವನ್ನು ಅರೆದು ಹಚ್ಚಿದರೆ ತಾನು ಅದೃಶ್ಯ ಆಗ್ತೇನೆ, ಇಂಥದ್ದನ್ನು ಎಲ್ಲ ಪ್ರಯತ್ನಗಳು ಮಾಡಿದ್ದು ಎಲ್ಲ ಆ ಕಾಲದಲ್ಲೇ ಉಂಟು. ಇದು ಒಂದು ಸ್ವಾಧ್ಯಾಯದ ಒಂದು ರೂಪ. ಆದರೆ ಇಂಥದ್ದನ್ನೆಲ್ಲ ನಮಗೆ ಕಲಿಸಿ ನಮ್ಮನ್ನು ಉತ್ತೇಜನ ಕೊಡುವಂಥ ಮಾಸ್ಟ್ರುಗಳ ಎಲಿಮೆಂಟ್ರಿ ಶಾಲೆಯ ಮೇಸ್ಟ್ರುಗಳದ್ದು ಗಡಣವೇ ಅಲ್ಲಿತ್ತು. ಸಿ ದೇಜುರೈ ಅಂತ ಅನ್ನೋರು ಆ ಕಾಲಕ್ಕೆ ಬರೀ 8ನೇ ಕ್ಲಾಸ್ ಕಲಿತವರು. ಆದರೆ ಯಕ್ಷಗಾನದಲ್ಲಿ ಅವರು ವೇಷ ಮಾಡಿದರೆ ಯಾವ ಪ್ರೊಫೆಷನಲ್ ವೇಷಗಾರನಿಗೂ ಕಮ್ಮಿ ಇರಲಿಲ್ಲ. ಒಂದು ಕಾಲದಲ್ಲಿ ಅವರ ಒಂದು ಬಲಿಯ ವೇಷ ನೋಡಿ ಆ ಕಾಲಕ್ಕೆ ಇದ್ದವರು ಬೋಳಾರ ನಾರಾಯಣ ಶೆಟ್ಟರು ಕೂಡ ಆಶ್ಚರ್ಯಚಕಿತರಾಗಿದ್ದರು. ಒಂದು ಶಾಲೆ ಮೇಷ್ಟ್ರು ಇಷ್ಟು ಚೆನ್ನಾಗಿ ವೇಷ ಮಾಡ್ತಾರೆ ಅಂತೇಳಿ, ಯಕ್ಷಗಾನದ ವೇಷ. ಅದು ಸಿ ದೇಜುರೈ ಅಂತವರು. ಒಳ್ಳೆಯ ಸಂಸ್ಕೃತ ಜ್ಞಾನ ಇದ್ದವರು, ಬರೀ 8ನೇ ಕ್ಲಾಸ್ ಕಲಿತವರಾದರೂ ಕೂಡ. ವಾಸುದೇವರಾಯರು ಅಂತಿದ್ದರು, ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಸಹಾಯ ಮಾಡ್ತಾ ಇದ್ದವರು. ಆಮೇಲೆ ನಮ್ಮ 8ನೇ ಕ್ಲಾಸಿಗೆಲ್ಲ ಬರ್ತಾ ರಾಘವೇಂದ್ರ ಶೆಣೈ ಅಂತ ಅನ್ನೋರು ಒಬ್ಬರು ಲೆಕ್ಕದ ಮಾಸ್ಟ್ರಿದ್ದರು. ಅಷ್ಟು ಸಂತೋಷದಲ್ಲಿ ನಮಗೆಲ್ಲ ಉತ್ತೇಜನ ಕೊಡುವ ಹಾಗೆ ಲೆಕ್ಕ ಕಲಿಸ್ತಾಯಿದ್ರು. ಇಲ್ಲೊಂದು ಚಿಕ್ಕ ಮಾತು ನಾನು ಹೇಳಬೇಕು ರಾಘವೇಂದ್ರ ಶೆಣೈಯವರ ಸಂಬಂಧದಲ್ಲಿ. ನಮಗೆ ವಿಜ್ಞಾನ ಕಲಿಸ್ತಿದ್ದವರು ಅವರು. ಯಾಕೋ ಅವರ ತಲೆಯಲ್ಲಿ ಸೂರ್ಯನಿಗೆ ಪೂರ್ಣಗ್ರಹಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ
ಯಾಕಂದರೆ ಚಂದ್ರ ಭಾಳ ಚಿಕ್ಕದು, ಆದ್ದರಿಂದ ಕಂಕಣ ಗ್ರಹಣ ಆಗ್ಬೋದಲ್ಲದೆ ಪೂರ್ಣ ಗ್ರಹಣ ಆಗಲಿಕ್ಕಿಲ್ಲ ಅಂತ ಅವರ ತಲೆಯಲ್ಲಿ ಯಾಕೋ ಇತ್ತು. ಬುದ್ಧಿವಂತರು ರಾತ್ರಿ ಇದು ಅಂಥದ್ದಿತ್ತು. ಇದನ್ನು ನಾನು ಕೇಳಿ ಭಾಳ ಕಷ್ಟಪಟ್ಟು ಅವ್ರ ಹತ್ರ ಭಾಳ ಧೈರ್ಯ ಮಾಡಿಕೊಂಡು ಅವ್ರ ಹತ್ರ ಕೇಳಿದೆ, ಸರ್, ಒಂದು ಮುಕ್ಕಾಲು ನನ್ನ ಕಣ್ಣಿನ ಹತ್ತಿರ ಇಟ್ಟಿದ್ದರೆ ದೂರದಲ್ಲಿರೋ ಅಷ್ಟು ದೊಡ್ಡ ಮರ ಕೂಡ ಅಡಗಿ ಇರ್ತದೆ. ಆದ್ದರಿಂದ ಚಂದ್ರ ಸಣ್ಣದಿದ್ದರೂ ಕೂಡ ಸೂರ್ಯನನ್ನು ಯಾಕೆ ಅಡಗಿಸಬಾರ್ದು, ಅದು ಬೇರೆ ದೂರದಲ್ಲಿರುವುದರಿಂದ ಅಂತ ನಾನು ಹೇಳಿದೆ. ಎದ್ದು ಹತ್ತಿರ ಬಂದರು, ಕೈ ಎತ್ತಿದ್ರು, ಬೆನ್ನು ತಟ್ಟಿದ್ರು. ತಿದ್ದಿದ್ದ ನಾನು ಕಲಿತೆ ಅಂತ ಒಂದು ಮಾತು ಹೇಳಿದರು. ಇದು ಆ ಕಾಲದ ಮೇಷ್ಟ್ರುಗಳಿಂದ ಕೂಡ ಇಂಥ ಒಂದು ಒಳ್ಳೆಯ ಮಾತುಗಳನ್ನು ಕೇಳೋದು ನಮಗೆ ಅಭ್ಯಾಸ ಆಗಿ ಹೋಗಿತ್ತು ಒಂದು ರೀತಿಯಲ್ಲಿ. ಇದರಷ್ಟು ನಮಗೆ ಒಂದು ಉತ್ತೇಜನ ಕೊಟ್ಟದ್ದು ಬಹುಶಃ ಬೇರೆ ಯಾವುದೂ ಇಲ್ಲ. ಹೌದು. ಇದು ಸಾಕಾಗದ್ದಕ್ಕೆ ಅದೇ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಬಾಗ್ಲೋಳಿ ದೇವರಾಯರು, ಆಮೇಲೆ ಅಂಬಾಸಿಡರ್ ಆಗಿದ್ದವರು, ನಿಮ್ಗೆ ಗೊತ್ತು, ನ್ಯೂಜಿಲೆಂಡ್ನಲ್ಲಿ, ಇಟಲಿಯಲ್ಲಿ ಎಲ್ಲ ಭಾರತ ದೇಶದ ಅಂಬಾಸಿಡರ್ ಆಗಿದ್ದವರು. ಅದು ಸಾಕಾಗದ್ದಕ್ಕೆ ಅವರು ಕೂಡ ಒಳ್ಳೆಯ ಕನ್ನಡದ ಕಥೆಗಾರರು. ಹುಚ್ಚ ಮನಸೀಪ ಮತ್ತು ಇತರ ಕಥೆಗಳು, ಆಮೇಲೆ ಆರಾಧನಾ ಅಂತ ಹೇಳುವ ಪುಸ್ತಕಗಳನ್ನೆಲ್ಲ ಆ ಕಾಲದಲ್ಲಿ ವಸಂತ ಕುಸುಮಾಂಜಲಿ ಗ್ರಂಥಮಾಲೆಯಲ್ಲಿ ಪ್ರಕಾಶನ ಮಾಡಿದವರು. ಅವರ ಸಹಾಯ ಮತ್ತು ಆಶೀರ್ವಾದ ಎಲ್ಲ ಕೂಡ ನಮಗೆ ಇತ್ತು. ಅದೇ ತೀವ್ರವಾಗಿರ್ತಕ್ಕಂಥ ಓದುವ ಪ್ರವೃತ್ತಿ, ಅದು ಯಾವುದು ಕೈಗೆ ಸಿಕ್ಕಿದ್ದು ಕೂಡ ಓದಿ ಮುಗಿಸುವಂಥ ಆ ಕಾಲದಲ್ಲಿ ಹಾಗೇನೆ ಸಿಕ್ಕೋದ್ರಲ್ಲಿ ಭಾಳ ಕಡಿಮೆ ಇತ್ತು. ಇನ್ನೂ ಚಂದಮಾಮ ಬಂದಿರಲಿಲ್ಲ, ಇನ್ನೂ ಯಾವುದೇ ಕನ್ನಡ ಬಾವುಟ ಅಂತ ಹೇಳುವಂಥದ್ದು ಒಂದು ಚಿಕ್ಕ ಪೇಪರ್ ಬರ್ತಾಯಿತ್ತು. ಯಾವಾಗಲೂ ಒಮ್ಮೆ ನಮ್ಮ ಅಣ್ಣನೋ ಇನ್ಯಾರಾದರೂ ತಗೊಂಡು ಬರ್ತಾಯಿದ್ರು. ಅದು ಓದೋದಕ್ಕೆ 10 ನಿಮಿಷ ಸಾಕಾಗ್ತಿತ್ತು. ಮತ್ತೆ ಏನು ಮಾಡಬೇಕು ಗೊತ್ತಿಲ್ಲ, ಪುಸ್ತಕಗಳೇ ಇಲ್ಲ. ಹೀಗೆಲ್ಲ ಇಂಥ ಒಂದು ಕಾಲದಲ್ಲಿ ಕೂಡ ತಿಳಿದುಕೊಳ್ಳೋದು ಆಸೆ ನಮಗೆ ಹೆಚ್ಚಿರ್ತಾಯಿತ್ತು. ಯಾವುದೋ ಒಂದು ಕಾಲಘಟ್ಟದಲ್ಲಿ ನಿಮಗೆ ಸಂಶೋಧನೆ ಮಾಡಬೇಕು ಅಂತ ಅವಕ ಸ್ಟಾರ್ಟ್ ಆಯಿತು. ಪ್ರತಿ ದಿವಸವೂ ಸಂಶೋಧನೆ, ಪ್ರತಿ ಕೆಲಸವೂ, ಪ್ರತಿ ಓದು ಕೂಡ ಸಂಶೋಧನೆ ಒಂದು ರೀತಿಯಲ್ಲಿ. ನಿಮ್ಗೆ ಗೊತ್ತಲ್ಲ, ಹಳ್ಳಿಯ ಜೀವನದಲ್ಲಿ ಪ್ರತಿ ಹೆಜ್ಜೆ ಕೂಡ ಸಂಶೋಧನೆಗಳಿಗೆ ಇರುವಂಥದ್ದು. ಯಾವುದು ನಮಗೆ ನಾವು ನೆನೆಸಿದ ಹಾಗೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಮುಂದೆ ಹೆಜ್ಜೆ ತೆಗೆದುಕೊಳ್ಬೇಕಾಗ್ತದೆ. ಈ ಕಾಲದಲ್ಲಿ ಆದದ್ದು ಇನ್ನೊಂದು ಕೆಲಸ ಹೇಳಬೇಕು. ಬಾಗ್ಲೋಳಿ ದೇವರಾಯರು ಸ್ವಲ್ಪ ದಿವಸ ಆ ಕಾಲದಲ್ಲಿ ಕಿನಿಕಂಬಳಕ್ಕೆ ನಮ್ಮ ಹಳ್ಳಿಗೆ ಬರ್ತಾಯಿದ್ರು. ನಮ್ಮ ಹೆಡ್ ಮಾಸ್ಟರ್ ಮಗ ಅವರು ಬಂದರೆ ಅವ್ರ ಹತ್ರ ಹೀಗೆ ಮಾತಾಡ್ತಾಯಿದ್ರು. ಆಗ ಅವರು ನನಗೆ ಪಾಲಿ ಭಾಷೆದ್ದೊಂದು ಶ್ಲೋಕ ಹೇಳಿಬಿಟ್ಟು, ನೋಡು, ನಜಟಾಹಿನ ಗೊತ್ತೇನಾ ನಜಚ್ಚ ಹೋತಿ ಬಮ್ಮಣೋ ಎಮ್ಮಿ ಸಚ್ಚಂಚ ದಮ್ಮೋಚ ಸೋಸುಕಿ ಸೋಚು ಬಮ್ಮಣೋ ಅಂತ ದಮ್ಮ ಪದದಲ್ಲಿ ಹೇಳಿದೆ. ಇದು ಪಾಲಿ ಭಾಷೆಯಲ್ಲಿ ಇದೆ ಅಂತ ಅಷ್ಟು ಹೇಳಿದರು. ನಾನು ನಮಗೆ ಆ ದಮ್ಮ ಪದ ಒಮ್ಮೆ ತಂದು ಕೊಡಿ, ನಾನು ನೋಡ್ತೀನಿ ಅಂತಂದೆ. ತಂದು ಕೊಟ್ಟರು. 1.5 ಆಣೆಗೆ 40 ಪೇಜಿದ್ದೊಂದು ಪುಸ್ತಕ ತಗೊಂಡು ಅದರಲ್ಲಿ ಆ ದಮ್ಮ ಪದ ಇಡೀ ಕಾಪಿ ಮಾಡಿದೆ ಸ್ವಹಸ್ತ. ಅದು ಹಿಂದಿ ಲಿಪಿಯಲ್ಲಿದ್ದದ್ದು ಆ ಕಾಲದಲ್ಲಿ. ಇದರಿಂದ ನಾನು ಪಾಲಿ ಭಾಷೆಯನ್ನು ಕಲ್ತದ್ದೇ ಆ ರೀತಿಯಲ್ಲಿ. ಓದಿ ಬರೆದು ಕಲ್ತದ್ದಲ್ಲದೆ ಯಾರೂ ದಮ್ಮಪದ ಕಲಿಸಲೇ ಇಲ್ಲ ನನಗೆ. ಆದರೆ ಈಗಲೂ ಕೂಡ ಇಡೀ ದಮ್ಮಪದ ಮೊದಲಿನ 5 ಬೇಕಿದ್ದರೂ ಹೇಳಲಿಕ್ಕೆ ತಯಾರಿದ್ದೀನಿ. ಅದು ಕತೆ ಬೇರೆ. ಹೀಗೆ ಸಿಕ್ಕಿದ್ದನ್ನೆಲ್ಲ ಬಾಚಿಕೊಳ್ಬೇಕು, ಸುಚ್ಚಿದ್ದೆಲ್ಲ ತೆಗೆದುಕೊಳ್ಬೇಕು ಅನ್ನೋ ಆಸೆ ಅಥವಾ ಹುಚ್ಚು ಅಂತ ಇಟ್ಟುಕೊಳ್ಳಿ. ಇದು ಆ ಕಾಲದಿಂದಲೇ ಬೇಕಾದ ಹಾಗೆ ಪ್ರಾರಂಭ ಆಗಿತ್ತು. ನಮಗೆ ಇದೊಂದು ವಿಶೇಷವೇ ಅಲ್ಲ. ಹಳ್ಳಿಯಲ್ಲಿ ನೀವು ಬಹುಶಃ ಹಳ್ಳಿಯಲ್ಲೇ ಹುಟ್ಟಿದವರು, ನೀವು ಕಾರ್ಕಳದಲ್ಲಿರ್ಬೋದು, ಸ್ವಲ್ಪ ದೊಡ್ಡ ಹಳ್ಳಿ ಇರ್ಬೋದು. ಆದರೆ ಅಲ್ಲಿಯೂ ಸಮಸ್ಯೆಗಳಿಗೂ ನಮ್ಮ ಸಮಸ್ಯೆಗಳಿಗೂ ಹೆಚ್ಚು ವ್ಯತ್ಯಾಸಗಳು ಇರಲಿಲ್ಲ. ಅದೇ ರೀತಿಯಲ್ಲೇ ನಡೀತಾ ಇತ್ತು. ಹೌದು ಸ್ನೇಹಿತರೆ, ಸಾಕಷ್ಟು ಇವತ್ತು KP ರಾವ್ ಅವರು ಮಾತಾಡ್ತಾ ಇದ್ದಾರೆ. ನಾಡೋಜ KP ರಾವ್ ಅವರ ಮಾತುಗಳನ್ನು ಕೇಳಲಿಕ್ಕೆ ನಮ್ಗೆ ತುಂಬ ಆಸಕ್ತಿ ಇದೆ. ಸ್ನೇಹಿತರೆ, ಅವರು ಬಾಲ್ಯದ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಮುಂದೆ ಅವರ ಸಂಶೋಧನೆ ಬಗ್ಗೆ ತಿಳ್ಕೊಳ್ಳುವಂಥ ಆಸಕ್ತಿ ನಮಗಿದೆ. ಜೊತೆಗೆ ಅವರು ಈಗ ಏನು ಪ್ರವೃತ್ತಿ ಮಾಡ್ತಾ ಇದ್ದಾರೆ, ಕಂಪ್ಯೂಟರ್ಗೆ ಅವರು ಅಳವಡಿಸಿರ್ತಕ್ಕಂಥ ಸಾಫ್ಟ್ವೇರ್ ಇವತ್ತು ಸ್ನೇಹಿತರೆ ಜಗತ್ತಿನ ಗಮನ ಸೆಳೆದಿರ್ತಕ್ಕಂಥದ್ದು. ಇವತ್ತು ಮತ್ತೆ ಅವರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತಾ ಇದೆ. ಒಂದು ಬ್ರೇಕ್ ತಗೋತೇನೆ. ಬ್ರೇಕ್ ನಂತರ ಅವರು ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿರ್ತಕ್ಕಂಥ ವ್ಯಕ್ತಿತ್ವ. ಸೊ ಕಂಪ್ಯೂಟ್ರಿಗೆ ಕನ್ನಡ ಭಾಷೆಯನ್ನು ಪರಿಚಯ ಮಾಡಿಕೊಂಡು ಕಂಪ್ಯೂಟರ್ ಮೂಲಕ ಸಂವಹನ ಮಾಡಿಸಿರ್ತಕ್ಕಂತಹ, ಸುಂದರವಾಗಿರ್ತಕ್ಕಂಥ ಕನ್ನಡದ ಪ್ರಿಂಟಿಂಗ್ ಮಾಧ್ಯಮವನ್ನು ಜನಪ್ರಿಯಗೊಳಿಸಿರ್ತಕ್ಕಂತಹ, ಕಂಪ್ಯೂಟರ್ಗೆ ಒಂದು ಕೀಬೋರ್ಡನ್ನು ಕನ್ನಡದ ಕೀ ಮಣೆಯನ್ನು ಅವರು ಒದಗಿಸಿಕೊಟ್ಟಿರ್ತಕ್ಕಂತಹ ಒಬ್ಬ ವಿಜ್ಞಾನಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡಬೇಕು ಅಂತ ನನಗೆ ಮತ್ತೆ ಅನಿಸ್ತಾ ಇದೆ. ನಾನು ಡಾಕ್ಟರ್ KP ರಾವ್ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮಾತುಗಳು ಧನ್ಯವಾಗ್ತಾ ಇದೆ. ಅವ್ರ ಮಾತನ್ನು ಮತ್ತಷ್ಟು ಕೇಳೋಣ. ಸರ್, ನಿಮ್ಮ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿ.
ಕಿನ್ನಿಕಂಬಳದಲ್ಲಿ ನನ್ನ ಪ್ರಾರಂಭಿಕ ಅಥವಾ ಮೊದಲನ ವಿದ್ಯಾಭ್ಯಾಸ ಮಾಡಿದ ಮೇಲೆ ನಾನು ಮಂಗಳೂರಿನಲ್ಲಿ ಅಲೋಸಿಸ್ ಕಾಲೇಜಿನಲ್ಲಿ BScಗೆ ಸೇರಿಕೊಂಡೆ. ಸೈನ್ಸ್ ಸ್ಟ್ರೀಮ್ ನಂದು. ನಿಮಗೆ ಗೊತ್ತಿರ್ಬೋದು, KD ಕಿಣಿಯವರು ನಮಗೆ ಕೆಮಿಸ್ಟ್ರಿ ಕಲಿಸ್ತಾಯಿದ್ರು. ಶ್ರೀನಿವಾಸ ಪೈಗಳು, KD ಕಿಣಿಯವರೆಲ್ಲ ಆ ಕಾಲದಿಂದ ನಮಗೆ ಭಾಳ ದೋಸ್ತವರು, ಅದು ಬೇರೆ ಕತೆ. ಅಲೋಸಿಸ್ ಕಾಲೇಜಿನಲ್ಲಿ ನಮಗೆ ಒಂದು ಹೊಸ ಲೋಕವೇ ಸೃಷ್ಟಿಯಾಯಿತು. ಮಂಗಳೂರು ದೊಡ್ಡ ಊರು, ಅಲ್ಲಿ ಹೋಗಿ ಕಲಿಯೋದು, ಅಲ್ಲಿ ಜನಗಳೊಟ್ಟಿಗೆ ವ್ಯವಹರಿಸೋದು, ಇದೆಲ್ಲ ಗೊತ್ತಾಯಿತು. ಎಲ್ಲಕ್ಕೂ ಮುಖ್ಯವಾಗಿ ಅಲೋಸಿಸ್ ಕಾಲೇಜಿನ ಫಿಸಿಕ್ಸ್ ಲ್ಯಾಬೊರೇಟರಿ ಹತ್ತಿರ ಕೆಳಗಿನಿಂದ ಒಂದು ಚಿಕ್ಕ ವರ್ಕ್ಶಾಪ್ ಇರ್ತಾಯಿತ್ತು. ಅಲ್ಲಿ ಬ್ರದರ್ ಗೆರಮಿಕ್ ಅನ್ನೋರು ಒಬ್ಬರು ನೀಲಿ ಅಂಗಿ ಹಾಕ್ಕೊಂಡಿರೋ ಪಾದ್ರಿ ಯಾವಾಗಲೂ ಮೆಷಿನ್ಗಳನ್ನು ಇಟ್ಟುಕೊಂಡು ಏನೋ ಟರ್ನ್ ಮಾಡೋದು, ಇನ್ಯಾವುದನ್ನು ಕೆತ್ತೋದು, ಮತ್ಯಾವುದನ್ನು ಫಿಟ್ ಮಾಡೋದು, ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು. ಅವ್ರ ಹತ್ರ ಮಾತಾಡ್ತಾ ಇರಬೇಕಿದ್ರೆ ಒಂದು ದೊಡ್ಡ ಮಾತು ಹೇಳಿದ್ರು ಅವರು, ವಾಟ್ ಮ್ಯಾನ್ ಹ್ಯಾಸ್ ಡನ್ ಮ್ಯಾನ್ ಕ್ಯಾನ್ ಡೂ ಅಂಥೇಳಿ. ಮನುಷ್ಯ ಮಾತ್ರದವನು ಏನೇ ಮಾಡಿದ್ರು ಅದನ್ನು ಇನ್ನೊಬ್ಬ ಮನುಷ್ಯ ಮಾಡಿ ಮುಗಿಸ್ಬೋದು ಅನ್ನೋದು ಒಂದು ದೊಡ್ಡ ಆದರ್ಶ ಅಂತ ಕಂಡಿತು. ಮನುಷ್ಯ ಅಲ್ಲದೇ ಇದ್ದದ್ದನ್ನು ಮಾಡಿದ್ದನ್ನು ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇದೆಯೋ ನಮ್ಗೆ ಗೊತ್ತಿಲ್ಲ. ಆದರೆ ಮನುಷ್ಯ ತನ್ನ ಕೈಯಲ್ಲಿ ಯಾವುದನ್ನು ಮಾಡಿದ್ದಾನ ಅದನ್ನು ಇನ್ನೊಬ್ಬ ಮಾಡ್ಬೋದು ಅನ್ನೋದು ಒಂದು ದೊಡ್ಡ ಒಂದು ರೀತಿಯ ಆದರ್ಶ ನಮಗೆ ಆ ಕಾಲದಲ್ಲೇ ಅಲೋಸಿಸ್ ಕಾಲೇಜಿನಲ್ಲಿ ಸಿಕ್ಕಿತು. ಅದು ಅವರು ಹಾಗೆ ಹೇಳಿದ್ದು ಅದೇ ಅರ್ಥದಲ್ಲಿ ಹೇಳಿದರು ಅಂತ ನಾನು ಹೇಳ್ತಾ ಇಲ್ಲ, ನಮಗೆ ಅರ್ಥ ಆದ್ದು ಹಾಗೆ. ಇಲ್ಲಿಂದ ಒಂದು ಹೊಸ ದಿಕ್ಕೆ ನಮ್ಮ ಅಧ್ಯಯನಕ್ಕೆ ಹೊರಟಿತು. ಅಲೋಸಿಸ್ ಕಾಲೇಜಿನಲ್ಲಿ ಆಗ ಇದ್ದದ್ದು ಭಾಳ ಬ್ಯುಸಿ ಕೆಲಸಗಳು. ಅದು ನಾನು ಕಿನ್ನಿಕಂಬಳದಿಂದ ನಿತ್ಯ ಬಂದು ಹೋಗ್ತಾಯಿದ್ದು ಮಂಗಳೂರಿಗೆ. ಆ ಕಾಲಕ್ಕೆ ಬಸ್ನಲ್ಲಿ ಅದಕ್ಕೆ ಬರಬೇಕಿದ್ದರೆ ಸಾಧಾರಣ 1.5 ಗಂಟೆ ಒಂದೊಂದು ಸೈಡ್ಗೆ ಇಡಬೇಕಾಗಿರ್ತಿತ್ತು. ಆದ್ದರಿಂದ ಅಂಥ ಓದೋದಕ್ಕೇನು ಸಮಯ ಸಿಗ್ತಾ ಇರಲಿಲ್ಲ. ಇಷ್ಟರೊಟ್ಟಿಗೆ ಹೇಗೋ ಆಗಿಕೊಂಡು ಒಂದು ರೀತಿಯಲ್ಲಿ BSc ಮುಗಿಸಿದೆ ನಾನು. ಇದು ಮುಗಿಸಿದ ಕೂಡಲೇ ಅಟಾಮಿಕ್ ಎನರ್ಜಿ ಎಸ್ಟಾಬ್ಲಿಷ್ಮೆಂಟ್ ಟ್ರಾಂಬೆ ಅಂತ ಆಗ ಇದ್ದದ್ದು. ಆಮೇಲೆ ಅದಕ್ಕೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಂತ ಹೆಸರಾಯಿತು. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಇದು ಒಂದು ಅಂಗ ಆಗಿದ್ದದ್ದು ಬೊಂಬಾಯಲ್ಲಿ. ಇದರಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡೆ. ಏನೋ ಒಂದು 2 ಹೆಜ್ಜೆಗಳು ಅದರ ಮಧ್ಯದಲ್ಲಿದೆ, ಅದು ಬಿಟ್ಟುಬಿಡಿ, ಅದು ಮುಖ್ಯ ಅಲ್ಲ. ಇಲ್ಲಿ ಸೇರಿದ ಮೇಲೆ ಒಂದು ಹೊಸ ರೀತಿಯ ಗುರು ಪರಂಪರೆಯೇ ಸಿಕ್ಕಿತು. ಮೊದಲನೇದಾಗಿ ಅಲ್ಲಿ ಸಿಕ್ಕಿದವರು D.D. ಕೋಸಾಂಬಿ ಅಂತ ಹೇಳುವರು. ದಾಮೋದರ ಧರ್ಮಾನಂದ ಕೋಸಾಂಬಿ ಅಂತ ಹೇಳಿದರೆ ಚರಿತ್ರೆಯನ್ನು ನಾವು ನೋಡುವ ದೃಷ್ಟಿಯನ್ನೇ ಬದಲಿಸಿದ ಮಹಾತ್ಮ, ಒಂದು ಮಹಾಚೇತನ ಈ ಮನುಷ್ಯ. ಹೆಚ್ಚು ಕಲ್ತವರಲ್ಲ ಪೇಪರ್ನಲ್ಲಿ, ಆದರೆ ಭಾಳ ತಿಳಿದವರು. ಇಂಥ ಒಂದು ಮಹಾತ್ಮನೊಟ್ಟಿಗೆ ಸ್ವಲ್ಪ ದಿವಸ ಕಳೆಯೋದು, ಅವರೊಟ್ಟಿಗೆ ಸ್ವಲ್ಪ ಯೋಚನೆ ಮಾಡೋದೊಂದು ಸಂದರ್ಭಗಳು ಸಿಕ್ಕಿತು. ಇದು ಮುಂದೆ ಇವತ್ತಿಗೂ ನನ್ನ ಒಟ್ಟಿಗೆ ಇದೆ. ಒಂದು ರೀತಿಯಲ್ಲಿ ಕೆಲವು ವಿಷಯಗಳಿಗೆ ನಮಗೆ ಅವರೇ ಗುರುಗಳಾದರು ಆ ಕಾಲದಲ್ಲಿ. ಇದು ಒಂದು ಕಾಲದಲ್ಲಿ. ಆದರೆ ಅಲೋಸಿಸ್ ಕಾಲೇಜಿನಲ್ಲಿ ನಾವು ಇನ್ನೊಂದು ಕಲಿತದ್ದು ಕೆಲವು ವಿಷಯಗಳಿತ್ತು. ಕೃಷ್ಣಮೂರ್ತಿಯವರು ನಮ್ಮ ಮ್ಯಾಥ್ಸ್ ಟೀಚರಾಗಿ ನಮಗೆ ಲೆಕ್ಕ ಕಲಿಸಿದವರು ಅವರು ಜಾಮೆಟ್ರಿ ಮತ್ತು ಆಲ್ಜಿಬ್ರಾದ ವ್ಯತ್ಯಾಸಗಳನ್ನು ನನಗೆ ಭಾಳ ವಿಶೇಷವಾಗಿ ಹೇಳಿದರು. ಅದೇ ಆಗ ರೀಮನ್ ಜಾಮೆಟ್ರಿ ಅಥವಾ ನಾನ್ ಲೀನಿಯರ್ ಜಾಮೆಟ್ರಿ ಅಥವಾ ನಾನ್ ಯೂಕ್ಲಿಡಿಯನ್ ಜಾಮೆಟ್ರಿ ಬರ್ತಿದ್ದ ಕಾಲ. ಅವರು ನಮಗೆ ನಾನ್ ಯೂಕ್ಲಿಡಿಯನ್ ಮತ್ತು ಯೂಕ್ಲಿಡಿಯನ್ಗೆ ಏನು ವ್ಯತ್ಯಾಸ, ಯೂಕ್ಲಿಡಿಯನ್ ಜಾಮೆಟ್ರಿ ಯಾಕೆ ಕನ್ಸ್ಟ್ರಕ್ಷನ್ ರಚನೆಯ ಮೇಲೆ ಹೊಂದಿಕೊಂಡಿದೆ, ಆದರೆ ಯಾಕೆ ಆಲ್ಜಿಬ್ರಾ ಅನ್ನೋದು ಶುದ್ಧ ಒಂದು ಆರ್ಬಿಟ್ರರಿ ಮತ್ತು ಬರೇ ಒಂದು ಭ್ರಮಾಲೋಕದಲ್ಲಿ ಹೇಗೆ ಉಳಿದಿದೆ, ಅದು ಅಮೂರ್ತ ಲೋಕ. ಆದರೆ ಜಾಮೆಟ್ರಿಯಲ್ಲಿ ಇರುವುದು ಎಲ್ಲ ಮೂರ್ತ ಲೋಕದಲ್ಲಿ ನಿಜವಾಗಿರುವಂಥದ್ದು, ಅದೆಲ್ಲ ವರ್ಚುವಲ್ ಹೇಗೆ ಅಂತ ಅನ್ನೋದನ್ನು ಪುನಃ ಒಂದು ವಿಚಿತ್ರ ರೀತಿಯಲ್ಲಿ ನಮಗೆ ಹೇಳಿಕೊಟ್ಟಿದ್ದರು. ಇದನ್ನು ಎಲ್ಲ ಹೆಚ್ಚು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಯಿತು ಅಟಾಮಿಕ್ ಎನರ್ಜಿ ಸೇರಿದ ಮೇಲೆ. ಅಟಾಮಿಕ್ ಎನರ್ಜಿಯಲ್ಲಿ ಅದೇ ಹೋಮಿ ಭಾಭಾನಂತವರ ದೊಡ್ಡ ಜನಗಳು ಶಿಷ್ಯತ್ವ ಸಿಕ್ಕಿತು. ಅದು ಸಾಕಾಗದ್ದಕ್ಕೆ ನನ್ನ ಮೇಲೆ ಜನಗಳು ಒಂದು ಭಾಳ ವಿಚಿತ್ರವಾದ ನಂಬಿಕೆ ನೀಡಲಿಕ್ಕೆ ಶುರು ಮಾಡಿದರು. ಇದಕ್ಕೆ ಕಾರಣ ಹೇಳಿದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ IIT ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಾಂಬೆಯಲ್ಲಿ ಅದೇ ಪ್ರಾರಂಭ ಆಗಿತ್ತು. ಇಲ್ಲಿ MSc ಫಿಸಿಕ್ಸ್ ಇಲೆಕ್ಟ್ರಾನಿಕ್ಸ್ ಅನ್ನೋದೊಂದು ಕೋರ್ಸ್ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲಿ ಸೆಮಿಕಂಡಕ್ಟರ್ ಕಲಿಸ್ಲಿಕ್ಕೆ ಯಾರಾದರೂ ಬೇಕು ಅಂತ ನೋಡ್ತಾಯಿದ್ರು. ಆಗ ಅವರಿಗೆ ಸಿಕ್ಕಿದ್ದ ಅಟಾಮಿಕ್ ಎನರ್ಜಿಯಿಂದ ನಾನು ಹೋಗಿ ಅಟಾಮಿಕ್ ಎನರ್ಜಿಯಿಂದ ಹೋಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪವಾಯಿಯಲ್ಲಿ 2 ವರ್ಷ ಸೆಮಿಕಂಡಕ್ಟರ್ಸ್ ಕಲಿಸ್ತಾ ಇದ್ದೆ. ಇದಕ್ಕೆ ನಾನು ಆಗ ಇನ್ನೂ ನನಗೆ 22 ವರ್ಷ. ಸ್ಟೂಡೆಂಟ್ಸಲ್ಲಿ ಇದ್ದವರು ಕೂಡ ಹೆಚ್ಚು ಕಡಿಮೆ ನನ್ನ ಪ್ರಾಯದವರೇ ಇದ್ದರು.
ಆದರೆ ಧೈರ್ಯ ಮಾಡಿ ನಿನ್ನಿಂದ ಕಲಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದವರು ಹೋಮಿ ಬಾಬಾ. ಅವರಿಗೆ ನಾನು ಎಷ್ಟು ಈ ಮಟ್ಟಿಗೆ ಧನ್ಯವಾದ ಹೇಳಿದರೂ ಸಾಕಾಗಲಿಕ್ಕಿಲ್ಲ. ಒಂದು ಇವನು ಏನೂ ಮಾಡ್ಯ ಅನ್ನೋ ಒಂದು ನಂಬಿಕೆ ಅವರಿಗೆ ಇತ್ತು. ಇದು ಅಲ್ಲಿಂದ ಪ್ರಾರಂಭ ಆಯಿತು. ಮುಂದೆ ಬಾಬಾ ಅವರು ಹೋದ ಮೇಲೆ ಅದೇ ನಮಗೊಂದು ಡಿಸ್ಕ್ವಾಲಿಫಿಕೇಷನ್ ಆಯಿತು, ಅದು ಕತೆ ಬೇರೆ. ಅದರಲ್ಲಿ ಇರುವಷ್ಟು ದಿವಸ ನನಗೆ ಭಾಳ ಕೆಲಸ ಮಾಡೋದು ಸಾಧ್ಯ ಆಯಿತು. ಇಲ್ಲಿದ್ದು ಇನ್ನೂ ಒಂದು ವಿಷಯ ನಿಮಗೆ ಹೇಳಬೇಕು. ಸೆಮಿಕಂಡಕ್ಟರ್ಸ್ ನಾನು ಕಲಿಸ್ಬೇಕಾಗಿದ್ದರೆ ಹೀಗೆ ನೀಲಿ ಆಕಾಶ ಅಂತ ನೀವೇ ಹೇಗೆ ಹೇಳ್ತೀರಾ, ಹಾಗೆ ಬ್ಲೂ ಸ್ಕೈಸ್ ಡಿಪಾರ್ಟ್ಮೆಂಟ್ ಅನ್ನೋದೊಂದು ಪಾಠವನ್ನು ನಾನು ಶುರು ಮಾಡಿದೆ. ಕ್ಲಾಸ್ ಮಾಡೋದಕ್ಕೆ ನನಗೆ ವಾರದಲ್ಲಿ 6 ಗಂಟೆ ಕ್ಲಾಸ್ ಮಾಡಬೇಕಿದ್ದದು. ಇದನ್ನು 2-3 ಗಂಟೆಯ ಕ್ಲಾಸ್ಗಳಾಗಿ ಮಾಡಿದೆ. 3 ಗಂಟೆಯಷ್ಟು ಮೆಟೀರಿಯಲ್ ಹುಟ್ಟಿಸೋದು ನಿಮ್ಗೆ ಗೊತ್ತು, ಅಷ್ಟು ಸುಲಭ ಅಲ್ಲ. ಹೇಗೋ ಮಾಡಿಕೊಂಡು ಸಾಧಾರಣ ಕೊನೆಯ 1 ಗಂಟೆ ಬರೀ ಬ್ಲೂ ಸ್ಕೆಚ್ ಡಿಪಾರ್ಟ್ಮೆಂಟ್. ನಾವೀಗ ಇಷ್ಟು ಕಲ್ತೀವಿ, ಇದರದ್ದೇ ಮುಂದೆ ಹೋದರೆ ಇದಕ್ಕೆ ಬೇರೆ ಗುಣಗಳಿರ್ತಿದ್ರೆ ನಮ್ಮದು ಏನಾಗ್ತಾಯಿತ್ತು ಅನ್ನೋದು ಬ್ಲೂ ಸ್ಕೈಸ್ ಅಂತ ಅದಕ್ಕೆ ಡಿಪಾರ್ಟ್ಮೆಂಟಿಗೆ ಹೆಸರಿಟ್ಟಿದೆ. ಇದರಿಂದ ಒಂದು ರೀತಿಯ ಗ್ರೂಪ್ ಡಿಸ್ಕಷನ್ ಹಾಗೆ ಮಾಡಿಕೊಂಡು ಕಲಿಯುವಿಕೆ ಒಟ್ಟಿಗೆ ಮಾಡಲಿಕ್ಕೆ, ಸಂಬಂಧ ಮಾಡಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಆಯಿತು. ಆದ್ದರಿಂದ ಒಂದು ಅದ್ಭುತ ದರ್ಶನವನ್ನೇ ನಾನು ನೋಡಿದೆ. ಏನು ಸಾಧ್ಯ ಆಯಿತು ಹೇಳಿದರೆ, ಕಲಿಕೆಗೂ ಅಧ್ಯಯನಕ್ಕೂ ವ್ಯತ್ಯಾಸಗಳೇ ಇಲ್ಲ. ಒಂದು ರೀತಿಯ ಸಾಮೂಹಿಕ ಅಧ್ಯಯನ ಹೇಳಿದರೆ ಅದೇ ಕಲಿಕೆ, ಮತ್ತು ಅದೇ ಅಧ್ಯಾಪನ ಕೂಡ. ಅಧ್ಯಾಪಕ ಬೇರೆ ಕೂತಾಗಿ ಕಲಿಸಬೇಕಾಗಿಲ್ಲ, ಅಧ್ಯಯನ ಆಕಾಂಕ್ಷಿಗಳ ಒಟ್ಟಿಗೆ ಇದ್ದು ಕೂಡ ಅಧ್ಯಾಪಕನಿಗೆ ಕಲಿಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ನನ್ನ ಬ್ಲೂ ಸ್ಕೈ ಡಿಪಾರ್ಟ್ಮೆಂಟ್ ಗೊತ್ತು ಮಾಡಿಕೊಟ್ಟಿತು. ಇದು ಪುನಃ ನನ್ನ ಜನ್ಮದಲ್ಲಿ ತುಂಬ ನನಗೆ ಉಪಕಾರ ಆಯಿತು. ಆದರೆ ಇದರಿಂದ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳೋದನ್ನು ನಾನು ಆಗಲೇ ಹೇಳಿದ ಹಾಗೆ ನನ್ನ ಒಂದು ದೊಡ್ಡ ಅಸಂತೃಪ್ತಿ ಅದು ಹಾಗೆ ಮುಂದೆ ಹೋಗ್ತಾ ಇದೆ. ಇದು ತತ್ಕಾಲಕ್ಕೆ ಇದನ್ನು ಇಷ್ಟೇ ಬಿಡ್ತೀನಿ. ಇದೆಲ್ಲಾಗಿ ಏನೋ ಎಲ್ಲ ಕಾರಣಗಳಿಂದ ತುಂಬ ಎಲ್ಲ ಪ್ರಯತ್ನ ಮಾಡಿ ಇದೆಲ್ಲ ನನಗೆ ಆಗುವಂಥದ್ದಲ್ಲ ಅಂಥೇಳಿ ನಾನು ಕೆಲಸ ಮಾಡಿದ್ರಲ್ಲಿ ಇಷ್ಟು ಸಾಕಾಗಲಿಕ್ಕಿಲ್ಲ, ಇನ್ನೂ ಏನೋ ಮಾಡಬೇಕು, ನನ್ನಿಂದ ಆಗಬೇಕು ಅಂತ ಹೇಳುವ ಅಸಂತೃಪ್ತಿಯಿಂದಲೇ ನಾನು 2-3 ಕೆಲಸಗಳನ್ನು ಬದಲಾಯಿಸಬೇಕಾಗಿ ಬಂತು. ಕೊನೆಗೆ ನಾನು ಬಂದಿದ್ದದ್ದು ಟಾಟಾ ಪ್ರೆಸ್ನಲ್ಲಿ. ಟಾಟಾ ಪ್ರೆಸ್ನಲ್ಲಿ ಅದೇ ಒಂದು ಹೊಸ ಮುದ್ರಣ ಯಂತ್ರಗಳನ್ನು ಅವ್ರು ತರಿಸಿದ್ರು. ಪ್ರಿಂಟಿಂಗ್ ಫೋಟೋಟೈಪ್ ಸೆಟ್ಟಿಂಗ್ ಅಂತೇಳಿ ಬೆಳಕಚ್ಚಿನ ಯಂತ್ರಗಳನ್ನು ಅವರು ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇದನ್ನು ನಡೆಸೋದು, ಉಪಯೋಗ ಮಾಡೋದು, ಬಹುಶಃ ಇದಕ್ಕಿಂತ ಅದನ್ನು ಮಾಡಿದವರು ಯಾವ ಕೆಲಸಕ್ಕೆ ಅಂತ ಮಾಡಿದ್ದಾರೋ ಅದಕ್ಕಿಂತ ಹೆಚ್ಚು ಕೆಲಸಗಳಿಗೆ ಉಪಯೋಗ ಮಾಡೋದು ಸಾಧ್ಯ ಇದೆಯಾ ಅಂತ ಹೇಳೋದನ್ನು ಅವರು ನೋಡಬೇಕಾಗಿತ್ತು. ಅವರಿಗೆ ಬೇಕಾಗಿದ್ದು ಇಲೆಕ್ಟ್ರಾನಿಕ್ಸ್ ಮೇಂಟೆನೆನ್ಸ್ ಇಂಜಿನಿಯರ್ ಒಂದು ರೀತಿದ್ದು. ಅದನ್ನಾಗಿ ಈಗ ಕ್ವಾಲಿಫಿಕೇಷನ್ ಎಲ್ಲ ಬದಲಾಗಿತ್ತು, ಅದೆಲ್ಲ ಸಂಬಂಧ ಇಲ್ಲ. ಆದರೆ ಇದನ್ನು ತಗೊಂಡು ನಾನು ಅಲ್ಲಿ ಹೋಗಿ ಅವರಲ್ಲಿ ಸೇರಿಕೊಂಡೆ ಟಾಟಾ ಪ್ರೆಸ್ನಲ್ಲಿ. ಇಲ್ಲಿ ನಾವು ಪ್ರಯತ್ನ ಮಾಡಿದ್ದು ಹೇಳಿದರೆ, ಇರಾವತಂ ಮಹಾದೇವನ್ ಅಂತ ಹೇಳೋರು, ಆಗ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿದ್ದವರು, ಒಂದು ಸಿಂಧೂ ಲಿಪಿಯ ಮೇಲೆ ಒಂದು ಕೆಲಸ ಮಾಡ್ತಾಯಿದ್ರು. ಸಿಂಧೂ ಲಿಪಿಯ ಮುದ್ರಣಕ್ಕೆ ಆಗ ಮೊಳೆಗಳನ್ನು ಮಾಡೋದು ಭಾಳ ಕಷ್ಟಕ್ಕಿಂತ ಹೆಚ್ಚು ಅಸಾಧ್ಯವೇ ಆಗಿತ್ತು. ಆದರೆ ಅದರ ಬದಲಿಗೆ ಒಂದು ವೇಳೆ ಅದನ್ನು ಫೋಟೋಟೈಪ್ ಸೆಟ್ಟಿಂಗ್ನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಭಾಳ ಸುಲಭದಲ್ಲಿ ಮಾಡ್ಬೋದೇನೋ ಅಂತ ಒಂದು ಸಾಧ್ಯತೆಗಳಿತ್ತು. ಆದರೆ ಇಂಗ್ಲೀಷಿಗಾಗಿ ಮಾಡಿದ್ದ ಒಂದು ಅಮೇರಿಕನ್ ಯಂತ್ರವನ್ನು ಬೇಕಾದಷ್ಟು ಬದಲಾವಣೆಗಳು ಮಾಡಿಕೊಂಡು ಸಿಂಧೂ ಲಿಪಿಯನ್ನು ಮುದ್ರಣ ಮಾಡಲಿಕ್ಕೆ ಆಗುವ ಹಾಗೆ ನಾನು ಸಾಧ್ಯ ಮಾಡಿಕೊಟ್ಟೆ. ಆ ಲಿಪಿಯ ಅಕ್ಷರಗಳನ್ನು ನನ್ನ ಕೈಯಲ್ಲೇ ಬರೆದೆ. ಅದೇ ಆ ಪುಸ್ತಕಗಳು. ಇಂಡಸ್ ವ್ಯಾಲಿ ಸ್ಕ್ರಿಪ್ಟ್ ಎ ಕಾನ್ಕಾರ್ಡೆನ್ಸ್ ಅಂತ ಒಂದು ಪುಸ್ತಕ ತಯಾರಾಯಿತು. 72ನೇ ಇಸವಿಯಲ್ಲಿ ಪ್ರಕಾಶನವೂ ಆಯಿತು. ಆಮೇಲೆ ಇರಾವತಂ ಮಹಾದೇವನವರು ಈಗ ಕೂಡ ಭಾಳ ದೊಡ್ಡ ಮನುಷ್ಯ, ತುಂಬ ಕೆಲಸ ಮಾಡ್ತಾಯಿದ್ದಾರೆ ತಮಿಳ್ನಾಡಿನಲ್ಲಿ. ಅದೆಲ್ಲ ಕತೆ ಬಿಡಿ. ಆದರೆ ಅದು ಒಂದು ಪ್ರಾರಂಭ ಅಂತಾಯಿತು. ಅದು ಮಾಡಿದ ಕೂಡಲೇ ಇದೇ ಯಂತ್ರವನ್ನು ಬಾಕಿ ಭಾರತೀಯ ಭಾಷೆಗಳಿಗೂ ಉಪಯೋಗ ಮಾಡ್ಬೋದೋ ಏನೋ ಅಂತ ಪ್ರಯತ್ನ ಮಾಡಿ ಸ್ವಲ್ಪ ಮಟ್ಟಿಗೆ ಕನ್ನಡ, ಸ್ವಲ್ಪ ಮಟ್ಟಿಗೆ ದೇವನಾಗರಿ ಕೂಡ ಅದೇ ಯಂತ್ರವನ್ನು ಹಾಗೆ ಉಪಯೋಗ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಇದು ಇನ್ನೂ ಫೋಟೋಟೈಪ್ ಸೆಟ್ಟಿಂಗ್ ಅಷ್ಟೇ. ಇದು ಇನ್ನೂ ಕಂಪ್ಯೂಟರ್ಗಳು, ಒಂದು ರೀತಿಯಲ್ಲಿ ಕಂಪ್ಯೂಟರ್ಗಳು ಬೇಕು, ಆದರೆ ಪೂರ ಕಂಪ್ಯೂಟರ್ಗಳಿಗೆ ಈಗ ನಾವು ಅರ್ಥ ಮಾಡಿಕೊಳ್ಳುವ ಹಾಗೆ ಕಂಪ್ಯೂಟರ್ಗಳು ಅಲ್ಲ, ಅಂಥ ಯಂತ್ರಗಳೊಟ್ಟಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆದರೆ ಈ ಡೇಟಾ ಪ್ರಿಪಾರೇಷನ್ ಏನು ಮುದ್ರಿಸಬೇಕಾಗಿತ್ತ ಅದರದ್ದು ಕಾನ್ಕಾರ್ಡೆನ್ಸ್ ಮಾಡೋದನ್ನು ಟಾಟಾ ಇನ್ಸ್ಟಿಟ್ಯೂಟ್ನ ಕಂಪ್ಯೂಟರ್ನಲ್ಲೇ ಮಾಡ್ತಾಯಿದ್ರು. ನನಗೆ ಟಾಟಾ ಇನ್ಸ್ಟಿಟ್ಯೂಟ್ನ ಕಂಪ್ಯೂಟರ್ ಭಾಳ ಹಿಂದಿನಿಂದಲೇ ಗೊತ್ತಿದ್ದರೂ ಕೂಡ
ಈ ಕೆಲಸಕ್ಕಾಗಿ ಅದನ್ನು ಉಪಯೋಗ ಮಾಡಿದ್ರಿಂದ ಅಲ್ಲಿ ಹೋಗಿ ಅದನ್ನು ಉಪಯೋಗ ಮಾಡೋದು ಹೆಚ್ಚು ಏನೇನು ಬದಲಾವಣೆಗಳಾಗಿದೆ, ಏನೇನು ಸುಧಾರಣೆಗಳಾಗಿದೆ ಅನ್ನೋದನ್ನು ಎಲ್ಲ ನೋಡೋದಕ್ಕೆ, ಕಣ್ಣಿಂದ ನೋಡೋದಕ್ಕೆ, ಕೆಲಸ ಮಾಡೋದಕ್ಕೆ ಎಲ್ಲ ಸಾಧ್ಯ ಆಯಿತು. ಇದಾದ ಮೇಲೆ ಕೆಲವು ವರ್ಷದಲ್ಲಿ ಟಾಟಾ ಪ್ರೆಸ್ಸನ್ನು ನಾನು ಬಿಡಬೇಕಾಗಿ ಬಂತು. ಮೊನೋಟೈಪ್ ಅಂತ ಹೇಳುವಂಥ ಇಂಗ್ಲೆಂಡ್ನ ಒಂದು ಕಂಪನಿಯಲ್ಲಿ ಸೇರಿಕೊಂಡೆ. ಇಲ್ಲಿ ಲೇಸರ್ ಕಾಂಪ್ ಅನ್ನೋದು ಒಂದು ವಿಚಿತ್ರ ಔಟ್ಪುಟ್ ಮೆಷಿನ್, ಮುದ್ರಣ ಯಂತ್ರವನ್ನು ಅವ್ರು ಮಾಡ್ತಾಯಿದ್ರು. ಆದರೆ ಅದಕ್ಕೆ ಟೆಕ್ಸ್ಟ್ ಇನ್ಪುಟ್ ಮಾಡೋದು ಹೇಗೆ ಏನು ಅಂತೇಳಿ ಇನ್ನೂ ಅವರಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಇಂಗ್ಲೀಷ್ನಲ್ಲಿ ಹೇಗೋ ನಡೆದು ಹೋಗ್ತಾಯಿತ್ತು, 26 ಅಥವಾ 52 ಅಕ್ಷರಗಳು ನಡೀತಾಯಿತ್ತು. ಆದರೆ ಇಂಡಿಯನ್ ಲ್ಯಾಂಗ್ವೇಜಸ್, ನಮ್ಮ ಭಾಷೆಗಳನ್ನು ಅದಕ್ಕೆ ಹೇಗೆ ಸೇರಿಸುವುದು ಅನ್ನೋದು ಅವರಿಗೆ ಸಮಸ್ಯೆ ಆಗಿತ್ತು. ಇಲ್ಲಿ ನನಗೆ ನಿಜವಾಗಿ ನಾನು ಕಲ್ತದ್ದು ಎಲ್ಲ ಉಪಯೋಗಕ್ಕೆ ಬಂತು. ಇನ್ನೊಂದು ನಾನು ಮಾತು ಹೇಳಬೇಕು, ಕಾಗೆ ಹಸಿತ್ತು ರೊಟ್ಟಿ ಅಥವಾ ನಾಯಿ ಹರಿದಿತ್ತು ರೊಟ್ಟಿ ಹಳಸಿತ್ತು ಅಂತ ಹೇಳಿದಾಗೆ, ಆ ಕಾಲಕ್ಕೆ ಇಂಥದ್ದೊಂದು ಸಮಸ್ಯೆ ಇತ್ತು, ನಾನು ಅಲ್ಲಿದ್ದೆ, ನನಗೆ ಗೊತ್ತಿತ್ತು, ಆದ್ದರಿಂದ ನನ್ನ ಕೈಯಿಂದ ಆಯಿತು. ಯಾರ ಕೈಯಿಂದಲೂ ಅದು ಆಗ್ಬೋದಾಗಿತ್ತು. ಆದರೆ ಧನ್ಯಾಧಾರಿತ ಕೀಲಿಮಣೆಯನ್ನು ಸೃಷ್ಟಿಸುವ ಭಾಗ್ಯ ನನಗೆ ಒದಗಿ ಬಂತು. ಇದು ನಾನೇ ಮಾಡಿದ್ದು ಅಂತ ನಾನು ಹೇಳೋದಲ್ಲ, ನಾನಲ್ಲದ್ರೆ ಇನ್ಯಾರಾದರೂ ಮಾಡ್ತಾಯಿದ್ರು, ಹೀಗೆ ಆಗ್ತಾಯಿತ್ತು ಅಂತ ಹೇಳೋದಿಲ್ಲ. ಆದರೆ ಇದು ಸಾಧ್ಯತೆ ನಮಗೆ ಇತ್ತು, ನಮಗೆ ಅಗತ್ಯವೂ ಇತ್ತು, ಆದ್ದರಿಂದ ನಾನು ಮಾಡೋದಾಯಿತು. ಇನ್ನೊಂದು ಚಿಕ್ಕ ಮಾತು ಹೇಳಬೇಕು, ಇದು ಬರೀ ಕನ್ನಡಕ್ಕೆ ಮಾತ್ರ ಅಂತ ಮಾಡಿದ್ದಲ್ಲ. ನಾವು ಮೊದಲು ನಿಜವಾಗಿ ಮಾಡಿದ್ದು ತೆಲುಗಿಗೆ, ಆಮೇಲೆ ದೇವನಾಗರಿಗೆ, ಆಮೇಲೆ ಮಲಯಾಳಂಗೆ, ಆಮೇಲೆ ಕನ್ನಡಕ್ಕೆ. ಅಂದರೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಹೇಗೆ ಮಾಡ್ಬೋದು ಅಂತ ನಮಗೆ ಗೊತ್ತಾದ ಮೇಲೆ ಎಲ್ಲ ಪಾಣಿನೀಯ ಭಾಷೆಗಳಾಗಿರೋದ್ರಿಂದ, ಪಾಣಿನಿಯ ವ್ಯಾಕರಣಕ್ಕೆ ಸಂಬಂಧಪಟ್ಟೆ ಶಬ್ದಾಧಾರಿತ ಇರೋದ್ರಿಂದ, ಸ್ವರಾಧಾರಿತ ಇರೋದ್ರಿಂದ ಅದನ್ನು ಒಂದು ಮಾಡಿದ್ದನ್ನು ಎಲ್ಲದಕ್ಕೂ ಮಾಡಲಿಕ್ಕೆ ಬಂತು. ಆದರೆ ಇದೆಲ್ಲ ಮಾಡಿದ್ದೆಲ್ಲ ದೊಡ್ಡ ಯಂತ್ರಗಳಿಗೆ, ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ, ಟೈಪ್ ಸೆಟ್ಟಿಂಗ್ ಮೆಷಿನ್ ಜಾಗ್ನಲ್ಲಿ ಇದೆಲ್ಲ ಹೋಗುವಂಥದ್ದು. ಇದು ಈ ನಾಡಿನಂಥ ಪತ್ರಿಕೆಗಳು, ಆಂಧ್ರಜ್ಯೋತಿ ಅಂಥ ಪತ್ರಿಕೆಗಳು, ಇವರೆಲ್ಲ ನಮ್ಮ ಈ ಸ್ವರಾಧಾರಿತವನ್ನು ಆಗಲೇ ಉಪಯೋಗ ಮಾಡ್ತಾಯಿದ್ರು. ಕೇರಳದಲ್ಲಿ ಮಾತೃಭೂಮಿಯವರು ಕೂಡ ಇದೇ ಸ್ವರಾಧಾರಿತವನ್ನೇ ಉಪಯೋಗ ಮಾಡ್ತಾಯಿದ್ರು. ಆದರೆ ಇನ್ನೂ ಕೂಡ ಸಾಮಾನ್ಯ ಜನರ ಟೇಬಲಿಗೆ ಇದು ಬಂದಿರಲಿಲ್ಲ. ಈ ಕಾಲದಲ್ಲಿ ಮೊದಲನೇದಾಗಿ ಕನ್ನಡಕ್ಕೆ ಸೇಡಿಯಾಪು ಅನ್ನೋ ಹೆಸರಿನಲ್ಲಿ, ನಮ್ಮ ಗುರು ಸೇಡಿಯಾಪು ಅವರ ಹೆಸರಿನಲ್ಲಿ ನಾನೊಂದು ಕೀಲಿಮಣೆಯನ್ನು ಸೃಷ್ಟಿ ಮಾಡಿ, ಅವರ ಹೆಸರಿನಲ್ಲಿ ಒಂದು ತಂತ್ರಾಂಶವನ್ನು ಮಾಡಿ, ಇದನ್ನು ಪೇಟೆಂಟ್ ಎಲ್ಲ ಮಾಡೋದು ಬೇಡ, ಜನಗಳು ಉಪಯೋಗ ಮಾಡಲಿ ಸಾಮಾನ್ಯರು ಅಂತ ಹೇಳಿ ಕನ್ನಡಕ್ಕೆ ಕೊಟ್ಟು ಬಿಟ್ಟೆ. ಬರೀ ಕನ್ನಡಕ್ಕೆಲ್ಲ, ಅದೇ ಕಾಲದಲ್ಲಿ ನನಗೆ ಸಾಧಾರಣ ಭಾರತದ ಎಲ್ಲ ಲಿಪಿಗಳು ಗೊತ್ತು. ಆದ್ದರಿಂದ ಎಲ್ಲ ಲಿಪಿಗಳಿಗೂ ಮಾಡಿ ಆಗಲೇ ಅದನ್ನು ಧರ್ಮಾರ್ಥವಾಗಿ ಕಂಪ್ಯೂಟರಲ್ಲಿ ಹಾಕಿದ್ದೆ. ಆದರೆ ಇದನ್ನು ಉಪಯೋಗ ಮಾಡುವವರೇ ಭಾಳ ಕಡಿಮೆ ಇದ್ದರು. ಕನ್ನಡದಲ್ಲಿ ಕೂಡ ನಾನು ಯಾರನ್ನು ದೂರ್ತಾ ಇಲ್ಲ, ಆದರೆ ಆ ಕಾಲದ ಸರ್ಕಾರದವರಿಗೆ ನಾನು ಅದನ್ನು ಕೊಂಡೋಗಿ ಕೊಟ್ಟರೆ, ಅದು ಇಲ್ಲಿ ಬದಿಯಲ್ಲಿ ಅಂತ ಹೇಳಿದವರಲ್ಲದೆ ಅವರಿಗೆ ಅದು ಎಂತು ಅಂತ ಆಗಿರಲಿಲ್ಲ. ಆದರೆ ಕನ್ನಡ ವಿಶ್ವವಿದ್ಯಾಲಯದವರು ಬಂದ ಕೂಡಲೇ ಕಂಬಾರರಾಗಲಿ ಅಥವಾ ಕೆ.ವಿ. ನಾರಾಯಣ ಆಗಲಿ, ಆಗಲಿ ಮುಖ್ಯಸ್ಥರಾಗಿದ್ದವರು, ಅವರು ಇದನ್ನು ಉಪಯೋಗ ಮಾಡಿಕೊಂಡು ಅವರ ಎಲ್ಲ ಕೆಲಸಗಳಿಗೂ ನನ್ನ ಕನ್ನಡ ಸೇಡಿಯಾಪು ತಂತ್ರಾಂಶವನ್ನು ಉಪಯೋಗ ಮಾಡಲಿಕ್ಕೆ ಶುರು ಮಾಡಿದರು. ಒಂದು ರೀತಿಯಲ್ಲಿ ಸೇಡಿಯಾಪು ಅಂತ ಅವ್ರು ಹೆಸರು ಕೊಟ್ಟದ್ದು ಕೂಡ ಅವರೇನೆ ಅದಕ್ಕೆ. ಆದರೆ ಈ ಧನ್ಯಾಧಾರಿತ ಎಲ್ಲ ಭಾಷೆಗಳಿಗೂ, ಭಾರತದ ಎಲ್ಲ ಲಿಪಿಗಳಿಗೂ ಅಗತ್ಯ ಇರುವಂಥದ್ದು. ಹೆಚ್ಚಿನವರು ಅದರದ್ದು ಉಪಯೋಗ ಮಾಡಲಿಲ್ಲ. ಹೌದು ಸ್ನೇಹಿತರೆ, ಭಾರತದ ಎಲ್ಲ ಭಾಷೆಗಳಿಗೂ ಕೂಡ ಧ್ವನಿ ಆಧಾರಿತವಾಗಿರ್ತಕ್ಕಂಥ ಒಂದು ಕಿಲಿಮಣೆಯನ್ನು, ಒಂದು ಕೀಬೋರ್ಡನ್ನು ಮಾಡಲಿಕ್ಕೆ ಸರಿಗೆ ಸಾಧ್ಯವಾಯಿತು. ಇದನ್ನು ಭಾರತ ಬಹಳ ಚೆನ್ನಾಗಿ ಸ್ವಾಗತ ಮಾಡ್ತು. ಎಲ್ಲ ಯೂನಿವರ್ಸಿಟಿಗಳು ಸ್ವಾಗತ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೇಡಿಯಾಪ್ ಅಂತ ತಮ್ಮ ಗುರುಗಳ ಹೆಸರಂತ ಕಿಟ್ಟಿದ್ರು ಅವರು. ಆ ಮೂಲಕ ಅದು ಜನಪ್ರಿಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಪ್ರಾಯಶಃ ಸರ್ಕಾರ ಅದಕ್ಕೆ ಆರಂಭದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ರೆ ಇನ್ನಷ್ಟು ಅದ್ಭುತವಾಗಿ ಅದನ್ನು ಬಳಸಲಿಕ್ಕೆ ಸಾಧ್ಯತೆ ಇತ್ತು ಅಂತ ಕೂಡ ಅವರು ಬಹಳ ಪ್ರೀತಿ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇನ್ನಷ್ಟು ಮಾತುಕತೆ ಬಾಕಿ ಇದೆ, ತುಂಬ ರೋಚಕ ಸಂಗತಿಗಳು ಹೊರಗೆ ಬರ್ತಾ ಇದೆ. ಸ್ನೇಹಿತರೆ, ಒಂದು ಬ್ರೇಕ್ ತಗೋತೇನೆ. ಬ್ರೇಕ್ ನಂತರ ಗುರುಗಳು ಮತ್ತೆ ಮಾತಾಡ್ತಾರೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಕಾರ್ಯಕ್ರಮದ
ಅಂತಿಮ ಚರಣ ಪ್ರಸಾರವಾಗ್ತಾ ಇದೆ. ನಮ್ಮ ಜೊತೆಗೆ ಡಾಕ್ಟರ್ ಕೆ ಪಿ ರಾವ್ ಅವರಿದ್ದಾರೆ. ನಾಡೋಜ ಪ್ರಶಸ್ತಿಯವರು ಹರಿಸ್ಕೊಂಡ್ಬಂದಿರ್ತಕ್ಕಂಥದ್ದು, ಅವರನ್ನು ಸಮಾಜ ಸರ್ಕಾರ ಭಾಳ ಚೆನ್ನಾಗಿ ಗೌರವಿಸಿರ್ತಕ್ಕಂಥದ್ದು, ಜೊತೆಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಅವರಿಗೆ ಒಲಿದು ಬಂದಿರತಕ್ಕಂಥದ್ದು. ಇವತ್ತು ಅವರನ್ನು ಭಾಷಾ ವಿಜ್ಞಾನಿಯಾಗಿ ಜಗತ್ತು ಗುರುತಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಭಾಳ ವಿಶೇಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಭಾರತದ ಎಲ್ಲ ಭಾಷೆಗಳಿಗೂ ಎಲ್ಲ ಲಿಪಿಗಳಿಗೂ ಹೊಂದಿಕೊಳ್ಳುವಂತಹ ಧ್ವನಿ ಆಧಾರಿತವಾಗಿರ್ತಕ್ಕಂಥ ಕೀಲಿಮಣೆ ಮಾಡತಕ್ಕಂಥ ಕೀರ್ತಿ, ಕಂಪ್ಯೂಟರ್ನ ಕೀಬೋರ್ಡ್ ಮಾಡತಕ್ಕಂಥ ಕೀರ್ತಿ ಅವರಿಗೆ ಸಲ್ಲುವಂಥದ್ದು. ಪ್ರಾಯಶಃ ಅದನ್ನು ಪೇಟೆಂಟ್ ಮಾಡಿಕೊಂಡವರು ಕೋಟ್ಯಾಂತರ ಹಣವನ್ನು ಸಂಪಾದಿಸ್ಬೋದಾಗಿತ್ತು, ಬಟ್ ಅದನ್ನು ಪೇಟೆಂಟ್ ಮಾಡಲಿಕ್ಕೆ ಹೋಗಿಲ್ಲ. ಜನಸಾಮಾನ್ಯರಿಗೆ ಅದನ್ನು ಬಹಳ ಪ್ರೀತಿಯಿಂದ ಉಡುಗೊರೆ ಕೊಡ್ತಾ ಹೋದರು ಸ್ನೇಹಿತರೆ. ಆ ಮೂಲಕ ಇವತ್ತು ಅವರು ಜನಪ್ರಿಯರಾಗಿದ್ದಾರೆ, ಜನಜನಿತರಾಗಿದ್ದಾರೆ, ಆದರ್ಶರಾಗಿದ್ದಾರೆ. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ಏನೆಲ್ಲ ಸಾಧ್ಯತೆಗಳಿತ್ತು ಕಂಪ್ಯೂಟರಲ್ಲಿ ಅಂತ ಹೇಳಿ? ಇಷ್ಟೊತ್ತು ಅದೇ ಹೇಗೆ ಧ್ವನ್ಯಾಧಾರಿತ ಕೀಲಿಮಣೆಯದ್ದು ಒಂದು ಸಾಧ್ಯತೆಗಳು ಬಂತು ಅಂತ ನಾನು ಹೇಳಿದೆ. ಇದು ಬಹುಶಃ ಎಲ್ಲ ಆಗಿ ಹೋದ ವಿಷಯಗಳು. ಇನ್ನು ಏನು ಆಗ್ಬೋದು, ಮುಂದೆ ಇದರಿಂದ ಏನಾಗಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಷಯದಲ್ಲಿ ಸ್ವಲ್ಪ ಹೇಳ್ತೇನೆ. ಇದರಲ್ಲಿ ಮುಖ್ಯವಾಗಿ ನಾನು ಬರೀ ಕನ್ನಡಕ್ಕಾಗಿ ಇದನ್ನು ಸೀಮಿತಗೊಳಿಸೋದಿಲ್ಲ. ಎಲ್ಲ ಭಾರತೀಯ ಭಾಷೆಗಳು ಕೂಡ ತಮಿಳು ಸೇರಿಕೊಂಡು, ಅಂದರೆ ಭಾರತೀಯ ಭಾಷೆಗಳಂದರೆ ನಾನು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಪರ್ಷಿಯನ್, ಉರ್ದು, ಅರಾಬಿಕ್ ಅಂತ, ಅಥವಾ ಬೇರೆ ಸೈನೋ ಟಿಬೆಟನ್, ಚೀನದ್ದು, ಟಿಬೆಟಿದ್ದೆಲ್ಲ ಸಂಬಂಧ ಇರೋ ಭಾಷೆಗಳನ್ನು ಬಿಟ್ಟು ಬಾಕಿ ಎಲ್ಲ ಭಾಷೆಗಳು, ಅಥವಾ ಸುಲಭವಾಗಿ ಹೇಳಬೇಕಾಗಿದ್ದರೆ ಕಾಶ್ಮೀರಿ ಮತ್ತು 2 ಉರ್ದು ಬಿಟ್ಟು ನಮ್ಮ ರೂಪಾಯಿ ನೋಟ್ನಲ್ಲಿರುವ ಬಾಕಿ ಎಲ್ಲ ಭಾಷೆಗಳು ಅಥವಾ ಲಿಪಿಗಳಿಗೆ ಸಂಬಂಧಪಟ್ಟದ್ದು ಏನು ಸಾಮಾನ್ಯತೆ ಇದೆ ಅಂತ ಹೇಳಿದರೆ ಒಂದು ರೀತಿಯ ಪಾಣಿನಿಯ ವ್ಯಾಕರಣದ ಚೌಕಟ್ಟು. ಪಾಣಿನಿಯರ ವ್ಯಾಕರಣದ ಚೌಕಟ್ಟು ಧ್ವನ್ಯಾಧಾರಿತವಾಗಿರುವಂಥದ್ದು. ನಿಮ್ಗೆ ಗೊತ್ತಿದ್ದಾಗೆ ಮಾಹೇಶ್ವರ ಸೂತ್ರದಲ್ಲಿ ಐವುಣ್ಣಿಂದ ಪ್ರಾರಂಭ ಆಗ್ತದೆ, ಆಮೇಲೆ ಹಯವರಟ್ನಿಂದ ಬಾಕಿ ಎಲ್ಲ ವ್ಯಂಜನಗಳು ಬರ್ತದೆ. ಈ ವ್ಯಂಜನಗಳು ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿದ್ದಾವೆ, ಹೇಗೆ ಸೇರಿಕೊಳ್ಬೇಕು, ಇದರ ನಿಯಮಗಳೇನು, ಇದರ ಸೂತ್ರಗಳೇನು ಏನು ಅಂತ ಒಂದು ರೀತಿಯಲ್ಲಿ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಆಗಿ, ಒಂದು ನಿಯಾಮಕ ವ್ಯಾಕರಣ ಆಗಿ ಪಾಣಿನಿಯವರು ಅಥವಾ ಕಾತ್ಯಾಯನ ವರರುಚಿಯವರು ಆಮೇಲಿನ ಕಾಲದಲ್ಲಿ ನಮಗೆ ಈ ಭಾರತ ದೇಶಕ್ಕೆಲ್ಲ ಲೋಕಕ್ಕೆ ಒಂದು ದೊಡ್ಡ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಹೇಗೆ ಉಪಯೋಗ ಮಾಡಿಕೊಳ್ಬೋದು, ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅಥವಾ ಭಾಷೆಗಳನ್ನು ಕಂಪ್ಯೂಟರ್ಗಳಲ್ಲಿ ಸೇರಿಸಿಕೊಳ್ಳುವುದರಲ್ಲಿ, ಉಪಯೋಗ ಮಾಡುವುದರಲ್ಲಿ ಅನ್ನೋ ವಿಷಯದಲ್ಲಿ ಸ್ವಲ್ಪ ನಾನು ಹೇಳಬೇಕು. ಇದರಲ್ಲಿ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಆದ ಕೆಲಸ ಭಾಳ ಕಡಿಮೆ, ಆದರೆ ಸಾಧ್ಯತೆಗಳು ಎಷ್ಟು ಇರ್ಬೋದು. ಮೊದಲನೇ ಹೆಜ್ಜೆಯಾಗಿ ಒಂದು ರೀತಿಯಲ್ಲಿ ನೀವೇ ನೋಡಿ, ಸಂಸ್ಕೃತದ ಶ್ಲೋಕಗಳನ್ನು ನಾವು ಕನ್ನಡ ಲಿಪಿಯಲ್ಲೂ ಬರ್ಬೋದು, ಮಲಯಾಳಂ ಲಿಪಿಯಲ್ಲೂ ಬರಿಬೋದು. ಭಾಷೆ ಸಂಸ್ಕೃತ, ಭಾಷೆಗೂ ಲಿಪಿಗೂ ಒಂದು ರೀತಿಯ ಸಂಬಂಧವೇ ಇಲ್ಲ. ಹಾಗೆ ನೋಡಲಿಕ್ಕೆ ಹೋದರೆ ಸಂಸ್ಕೃತಕ್ಕೆ ಲಿಪಿಯೇ ಇಲ್ಲ. ನಾವು ದೇವನಾಗರಿ ಲಿಪಿಯನ್ನು, ಹಿಂದಿಯನ್ನು ಎಲ್ಲ ಅದರಲ್ಲಿ ಅದಕ್ಕೆ ಉಪಯೋಗ ಮಾಡ್ತಾಯಿದ್ದೀವಿ, ಅದು ತತ್ಕಾಲಕ್ಕೆ ಬಿಟ್ಟುಬಿಡಿ. ಆದರೆ ಲಿಪ್ಯಂತರೀಕರಣ, ಒಂದು ಲಿಪಿಯಿಂದ ಇನ್ನೊಂದಕ್ಕೆ ಬದಲಾಯಿಸೋದಕ್ಕೆ ಸಮಸ್ಯೆಗಳು ಭಾಳ ಇದ್ದಾವೆ. ಒಂದು ರೀತಿಯಲ್ಲಿ ಇದನ್ನು ನಾವು ಭಾಳ ಸುಲಭದಲ್ಲಿ ನಾವು ಪರಿಹಾರ ಮಾಡಿಕೊಳ್ಬೋದಾಗಿತ್ತು, ಆದರೆ ಎಲ್ಲೋ ನಾವು ತಪ್ಪಿ ಹೋಗಿ ಅದನ್ನು ಬಿಟ್ಟುಬಿಟ್ಟಿದ್ದೇವೆ. ಈಗಲೂ ಕೂಡ ಒಂದು ಮಟ್ಟಿಗಾದರೂ ಕೂಡ ನಾವು ಒಮ್ಮೆ ಲಿಪಿಗಳನ್ನು ಒಂದು ಲಿಪಿಯಲ್ಲಿ ನಾವು ಟೆಕ್ಸ್ಟ್ ಎಂಟರ್ ಮಾಡಿ ಇಟ್ಟಿದ್ದರೆ, ಸಂಸ್ಕೃತ ಶ್ಲೋಕಗಳನ್ನೆಂತ ಇಟ್ಟುಕೊಳ್ಳಿ, ಇನ್ನೊಂದು ಲಿಪಿಗೆ ಅದನ್ನು ಬದಲಾಯಿಸೋದಕ್ಕೆ ಕಂಪ್ಯೂಟರ್ಗಳಿಗೆ ಏನೇನೂ ಕಷ್ಟ ಇಲ್ಲ. ಆದ್ದರಿಂದ ಆ ಲಿಪಿಗೆ ಏನು ವೈಶಿಷ್ಟ್ಯಗಳಿದ್ದಾವೆ ಅಂದರೆ 2 ನಾನು ಉದಾಹರಣೆಗಳನ್ನು ಹೇಳ್ತೇನೆ. ಒಂದು, ದಕ್ಕೆ ದ ಒತ್ತು ಕೊಡಬೇಕಾಗಿದ್ದರೆ ದೇವನಾಗರಿಯ ನಿಯಮಗಳು ಬೇರೆ, ಕನ್ನಡದ ನಿಯಮಗಳು ಬೇರೆ. ಆದರೆ ಅದನ್ನು ನೀವು ಓದೋದು ದಕ್ಕೆ ದ ಒತ್ತು ಕೊಟ್ಟರೆ ಹೇಗೆ ಓದಬೇಕಾ ಹಾಗೇ. ಆದ್ದರಿಂದ ಧ್ವನ್ಯಾಧಾರಿತ ಆಗಿ ನೀವು ಇಡೀ ಟೆಕ್ಸ್ಟನ್ನು ನಿಮ್ಮ ಸಂಗ್ರಹ ಮಾಡಿ ಇಟ್ಟಿದ್ದರೆ ಯಾವ ಲಿಪಿಯಲ್ಲಿ ಕೂಡ ಅದನ್ನು ನಾವು ಓದಲಿಕ್ಕೆ ಸಾಧ್ಯ ಇದೆ. ಲಿಪಿಗೆ ಬದಲಾವಣೆ ಆಗೋದು ನಿಮ್ಮ ಕೈಯಲ್ಲಿದೆ. ಈ ಲಿಪಿಗೆ ಏನು ಸಾಧ್ಯತೆಗಳು ಅಥವಾ ಇದರ ಲಿಮಿಟೇಷನ್ಗಳೇನು, ಇದರ ನಿಯಮಗಳೇನು ಅಂತ ಹೇಳುವಂಥದ್ದನ್ನು ಪಾಣಿನಿಯವರು ಹೇಳಬೇಕು ಅಂತಿಲ್ಲ. ನಾವೇ ಸೃಷ್ಟಿ ಮಾಡಿಕೊಂಡು ಹಾಕ್ಬೋದು. ನಮಗೆ ಬೇಕಿದ್ರೆ ಹೊಸ ಲಿಪಿಯನ್ನೇ ಸೃಷ್ಟಿ ಮಾಡಿಕೊಳ್ಬೋದು. ಇದಕ್ಕೆಲ್ಲ ಸಾಧ್ಯತೆಗಳು ಕಂಪ್ಯೂಟರ್ನಲ್ಲಿ ಇವತ್ತು ಇದೆ. ಇದರದ್ದು ಪೂರ್ಣ ಉಪಯೋಗ ಆಗ್ತಾ ಇಲ್ಲ.
ಯಾಕೆ ಹೇಳಿದರೆ ನಾನು ಅದೇನೇ ಉದಾಹರಣೆ ಹೇಳ್ತೇನೆ. ವೇದಗಳು ಈಗ ನಮಗೆ ಟೆಕ್ಸ್ಟಾಗಿ ಸಿಗುವಂಥದ್ದು ದೇವನಾಗರಿ ಲಿಪಿಯಲ್ಲಿ. ಆದರೆ ಅದನ್ನು ನೀವು ಕನ್ನಡ ಲಿಪಿಯಲ್ಲಿ ಓದಬೇಕಾಗಿದ್ದರೆ ಸಮಸ್ಯೆಗಳು. ಪುನಃ ಅದನ್ನು ತಗೊಂಡು ಕನ್ವರ್ಟ್ ಮಾಡಿಕೊಂಡು ಏನಿದೆ ಅಂತ ನೋಡಿಕೊಂಡು ಇನ್ನೊಂದು ರೀತಿಯಲ್ಲಿ ಬದಲಾವಣೆ ಮಾಡಿಕೊಂಡು ಅದನ್ನು ಕನ್ನಡದಲ್ಲಿ ಓದಬೇಕಾಗ್ತದೆ. ಇದರ ಅಗತ್ಯಗಳು ಇಲ್ಲ. ಕೆಲವು ದಿವಸಕ್ಕೆ ಹಿಂದೆ ನಾನೊಂದು ಚಿಕ್ಕ ಪ್ರೋಗ್ರಾಮ್ ಅಥವಾ ಒಂದು ಫಾಂಟ್ ಮಾಡಿದೆ, ದೇವಂ ಅಂತ ಹೇಳಿ. ದೇವಂನಲ್ಲಿ ಇದ್ದದ್ದು ದೇವನಾಗರಿ ಅಕ್ಷರಗಳು ಅಥವಾ ಕನ್ನಡ ಅಕ್ಷರಗಳು, ಆದರೆ ಫಾಂಟ್ ಅದು ದೇವನಾಗರಿದು. ಆದ್ದರಿಂದ ಕೊಂಕಣಿಯಲ್ಲಿರುವಂಥ ಟೆಕ್ಸ್ಟನ್ನು ಅಥವಾ ವೇದಗಳಲ್ಲಿ ಕಂಪ್ಯೂಟರ್ನಲ್ಲಿ ವೇದಗಳು ಯುನಿಕೋಡ್ನಲ್ಲಿ ಇರ್ತಿದ್ರೆ, ದೇವನಾಗರಿ ಇರ್ತಿದ್ರೆ, ಅದನ್ನು ನೀವು ಕನ್ನಡದಲ್ಲಿ ಓದಲಿಕ್ಕೆ ಸಾಧ್ಯ ಇರ್ತಿತ್ತು. ನಿಮಗೆ ದೇವನಾಗರಿ ಬರಬೇಕು ಅಂತ ಅಗತ್ಯ ಇರಲಿಲ್ಲ. ದೇವಂ ಫಾಂಟ್ನಲ್ಲಿ ಇದನ್ನು ಓದಲಿಕ್ಕೆ ಸಾಧ್ಯ ಇರ್ತಿತ್ತು. ಇಂಥ ಒಂದು ಏನೋ ಅದಕ್ಕೆ ಸ್ವಲ್ಪ ಬೇಕಾದಷ್ಟು ಪೂರ್ಣ ಆಗಿರಲಿಲ್ಲ, ಆದರೆ ಇಂಥದ್ದನ್ನು ಎಲ್ಲ ರೀತಿಯಲ್ಲೂ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇತ್ತು. ಇದನ್ನೇ ನಾವು ಮುಂದೆ ಹೋಗಿ ಯಾವ ಲಿಪಿಯಲ್ಲೇ ಅದು ಇರಲಿ, ನಮಗೆ ಬೇಕಾದ ಲಿಪಿಯಲ್ಲಿ ನಾವು ಅದನ್ನು ಓದಿಕೊಳ್ಳಿಕ್ಕೆ, ನಮಗೆ ಯಾವುದು ಗೊತ್ತಿದೆಯಾ ಆ ಲಿಪಿಯಲ್ಲಿ ಓದಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು ನಾನು ನಿಮಗೆ ಹೇಳಿದ ಹಾಗೆ, ವೇದಗಳಿದ್ದದ್ದು ನೀವು ಮಲಯಾಳಂನಲ್ಲಿ ಬೇಕಿದ್ದರೆ ಮಲಯಾಳಂ ಓದಿಕೊಳ್ಳಿ, ಕನ್ನಡದಲ್ಲಿ ಬೇಕಿದ್ದರೆ ಕನ್ನಡದಲ್ಲಿ ಓದಿಕೊಳ್ಳಿ. ಮೂಲ ಗ್ರಂಥ ಏನಿದೆ, ಮೂಲ ಟೆಕ್ಸ್ಟ್ ಇದೆ, ಅದನ್ನು ಮುಟ್ಟುವ ಅಗತ್ಯನೇ ಇಲ್ಲ. ಅದನ್ನು ಇದ್ದ ಹಾಗೆ ಉಪಯೋಗ ಮಾಡಿಕೊಳ್ಬೋದು ಅಂತ ಹೇಳುವಂಥದ್ದು ಒಂದು ದೊಡ್ಡ ಬದಲಾವಣೆ. ಇದು ಬಹುಶಃ ಎಲ್ಲ ಭಾಷೆಗಳಿಗೂ ಎಲ್ಲ ಲಿಪಿಗಳಿಗೂ ಮುಟ್ಟಬೇಕು, ಎಲ್ಲ ಸಾಧ್ಯತೆಗಳು ಇದೊಂದು ಮೊದಲನೇದಾಗಬೇಕಾದ್ದು. ಎರಡನೇದು ಟೆಕ್ಸ್ಟ್ ಟು ಸ್ಪೀಚ್. ನಾವು ದೇವನಾಗರಿಯಲ್ಲ ಕನ್ನಡದಲ್ಲ ಬರೆದದ್ದನ್ನು ಕಂಪ್ಯೂಟರ್ ಮಾತಾಡಲಿಕ್ಕೆ ಸಾಧ್ಯ ಇದೆಯಾ? ಇದರಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಿದೆ. ಅಂದರೆ ಅದೇ ವೇದಗಳನ್ನೇ ನೀವು ಓದಬೇಕಾಗಿದ್ದರೆ ಒಬ್ಬ ಬಂಗಾಲಿ ಓದೋದು ಮತ್ತೊಬ್ಬ ಕನ್ನಡದ ಓದ್ಬೋದು, ಒಬ್ಬ ಮಲಯಾಳಿ ಓದೋದು ಒಂದೇ ರೀತಿ ಇರೋದಿಲ್ಲ. ಈ ವಿಷಯಗಳನ್ನೆಲ್ಲ ಕಂಪ್ಯೂಟರಿಗೆ ಕಲಿಸಿ ಅದು ಒಬ್ಬ ಬಂಗಾಲಿ ಇದ್ದ ಹಾಗೆ ಅಥವಾ ಒಂದು ತಮಿಳು ಇದ್ದ ಹಾಗೆ ಅದನ್ನು ಓದಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ, ಸಾಧ್ಯ ಆಗಬೇಕು, ಸಾಧ್ಯ ಆಗ್ತದೆ. ಇದು ಪರ್ಟಿಕ್ಯುಲರ್ಲಿ ಕಣ್ಣು ಕಾಣದವರಿಗೆ ಬರೀ ಕಂಪ್ಯೂಟರ್ನ ಮುಂದೆ ಕೆಲಸ ಮಾಡ್ತಾ ಇರುವಾಗ ನೀವು ಕಂಪ್ಯೂಟರ್ನಲ್ಲಿ ನಿಮ್ಮ ಕಥೆಗಳನ್ನು ಅಥವಾ ನಿಮ್ಮ ವಿಷಯಗಳನ್ನು ನೀವು ಕೇಳ್ಬೋದು, ಬರೀ ಓದುವ ಅಗತ್ಯ ಇಲ್ಲ. ಇಂಥದ್ದೊಂದು ಸಾಧ್ಯತೆಗಳು ಇದೆ. ಇದು ಬರಬೇಕು, ಪೂರ್ಣ ಆಗಿ ಬರಲಿಲ್ಲ, ಆದರೆ ಬರುವ ಸಾಧ್ಯತೆಗಳಿದೆ. ಇದರ ರಿವರ್ಸ್ ಸಾಧ್ಯ ಇದೆಯಾ? ಅಂದರೆ ನಾವು ಮಾತಾಡಿದ್ದು ಕಂಪ್ಯೂಟರಲ್ಲಿ ಟೆಕ್ಸ್ಟಾಗಿ ಎಂಟರ್ ಆಗಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಸ್ವಲ್ಪ ಮಟ್ಟಿಗೆ ಇದು ಆಗಿದೆ. ಈಗಲೂ ಕೂಡ ಕೆಲವು ಮೊಬೈಲ್ಗಳಲ್ಲಿ ಕೂಡ ಕೆಲವು ಸಣ್ಣ ಅಪ್ಲಿಕೇಶನ್ಸ್ಗಳಿದೆ. ನಾವು ಮಾತಾಡಿದ್ದನ್ನು ಅರ್ಥ ಮಾಡಿಕೊಂಡು ಅದನ್ನು ಅಕ್ಷರ ರೂಪದಲ್ಲಿ ಬದಲಾಯಿಸಿಕೊಳ್ಳೋದು ಸ್ವಲ್ಪ ಮಟ್ಟಿಗಾದರೂ ಸಾಧ್ಯ ಇದೆ. ಆದರೆ ಇದನ್ನೇ ಪರ್ಸನಲೈಸ್ ಮಾಡಿ ನಿಮ್ಮ ಮಟ್ಟಿಗೆ ಇದು, ಇನ್ನೊಬ್ಬರ ಮಟ್ಟಿಗೆ ಅವ್ರದ್ದಾಗಿ ಪ್ರೋಗ್ರಾಮ್ಗಳು, ಪರ್ಸನಲೈಸ್ಡ್ ಪ್ರೋಗ್ರಾಮ್ ಸಾಧ್ಯ ಇದೆಯಾ? ಬಹುಶಃ ಸಾಧ್ಯ ಇದೆ. ಇದು ಅಷ್ಟು ದೂರ ಇಲ್ಲ. ಇಂಗ್ಲೀಷ್ನಲ್ಲಿ ಕೂಡ ಯಾಕೋ ಇದು ಅಷ್ಟು ಹೆಚ್ಚು ಪ್ರಚಾರ ಆಗಲಿಲ್ಲ, ಆದರೆ ಇಲ್ಲಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಇದರ ಅಡ್ವಾಂಟೇಜ್ಗಳು ಏನು ಅಂತ ಹೇಳಿದರೆ ತುಂಬ ಇದೆ, ಅದು ತತ್ಕಾಲಕ್ಕೆ ಬೇಡ, ಆದರೆ ಇಂಥದ್ದು ಕೂಡ ಸಾಧ್ಯ ಇದೆ. ಮೂರನೇದು ಬರಹ ಮತ್ತು ಭಾಷೆಗೆ ಸಂಬಂಧಪಟ್ಟ ವಿಷಯ. ಇನ್ನೊಂದು, ಕಂಪ್ಯೂಟರ್ ಕೀಯನ್ನು ಅರ್ಥ ಮಾಡಿಕೊಳ್ಳುತ್ತೆ, ಆದರೆ ನಾನೊಂದು ಪೆನ್ ತಗೊಂಡು ಪೇಪರ್ನ ಮೇಲೆ ಬರೆದರೆ ಕನ್ನಡಕ್ಕೆ ಇದು ಕ, ಇದು ಗ ಅಂತ ಗೊತ್ತಾಗುತ್ತಾ ಕಂಪ್ಯೂಟರಿಗೆ? ಇದು ಸಾಧ್ಯ ಇದೆ. ಸ್ವಲ್ಪ ಮಟ್ಟಿಗೆ ಕೆಲವು ದಿವಸದ ಮೇಲೆ ನಾವು ಕೈ ಬರಹದಲ್ಲಿ ಬರೆದದ್ದನ್ನು ಅರ್ಥ ಮಾಡಿಕೊಂಡು ಇದು ಏನು ಅಕ್ಷರ ಅಂತ ಹೇಳಿಕೊಂಡು ಅದನ್ನು ಇನ್ನೂ ಚೆನ್ನಾಗಿ ತೋರಿಸ್ಲಿಕ್ಕೆ ಅದು ಯಾವಾಗಲೂ ಸಾಧ್ಯ ಇದೆ. ತನ್ನಲ್ಲಿದ್ದದ್ದನ್ನು ಹೇಗೆ ಕಂಪ್ಯೂಟರ್ ತನ್ನ ಅಕ್ಷರಗಳಲ್ಲಿ ತೋರಿಸ್ತದ, ನಿಮ್ಮ ಅಕ್ಷರಗಳನ್ನು ಆ ದೊಡ್ಡ ಅಕ್ಷರಗಳಾಗಿ ಅಥವಾ ಯೋಗ್ಯ ಅಕ್ಷರಗಳಾಗಿ ಬದಲಾಯಿಸುವಂಥದ್ದನ್ನು ಕೂಡ ನೀವು ಕ ಬರೆದು ಅದನ್ನು ಎ ಬರೆದ ಕೂಡ ಇದು ಕ ಅಲ್ಲ ಅಂತ ನಿಶ್ಚಯ ಮಾಡಿಕೊಳ್ಳುವಂಥ ವಿಷಯಗಳನ್ನು ಕೂಡ ಕಂಪ್ಯೂಟರ್ಗಳಿಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಟೆಕ್ಸ್ಟ್ ಟು ಟೆಕ್ಸ್ಟ್ ಕನ್ವರ್ಷನ್, ರೈಟಿಂಗ್ ಟು ಟೆಕ್ಸ್ಟ್ ಕನ್ವರ್ಷನ್, ಇದು ಕೂಡ ಸಾಧ್ಯ ಇದೆ. ಇದೆಲ್ಲ ಆದ ಮೇಲೆ ಇದು ಎಷ್ಟು ಮಟ್ಟಿಗೆ ಈ ಭಾಷೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ವಿಷಯ. ನಾವು ಏನೋ ಒಂದು ಕಂಪ್ಯೂಟರ್ಗೆ ಹೇಳಿದರೆ ಅದು ಅದನ್ನು ಅರ್ಥ ಮಾಡಿಕೊಂಡು ಹೋಗು ಬಾ ಅಂತ ಹೇಳಿದರೆ ಕಂಪ್ಯೂಟರ್ ಹೋಗಬೇಕಾ ಬರಬೇಕಾ ಅದು ನನಗೆ ಗೊತ್ತಿಲ್ಲ, ತಿನ್ನು ಬೇಡ ಅಂತ ಹೇಳುವುದನ್ನೆಲ್ಲ ಇದು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ? ಒಂದು ಮಗು ಹೇಗೆ ಭಾಷೆಯನ್ನು ಕಲಿತು ಬೇರೆ ಬೇರೆ ರೀತಿಯ ಕ್ರಿಯೆಗಳಿಗೆ ಭಾಷೆಯನ್ನು ಉಪಯೋಗ ಮಾಡ್ತದ,
ಹಾಗೆ ಕಂಪ್ಯೂಟರ್ಗಳು ಕೂಡ ಮಾಡೋದು ಸಾಧ್ಯತೆಗಳು ಇವೆ. ಇದು ಎಷ್ಟು ಉಪಕಾರ ಆಗ್ತದೆ, ಎಷ್ಟು ಮುಂದೆ ಹೋಗ್ತದೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಒಂದು ಕಾಲಕ್ಕೆ ಡಾಕ್ಟ್ರುಗಳೇ ಬೇಡ, ಕಂಪ್ಯೂಟರ್ಗಳಿಗೆ ಕೂತ್ಕೊಂಡು ನಿಮ್ಮ ರೋಗ ನಿದಾನ ಮಾಡಿ, ನಿಮ್ಮ ಮಾತುಗಳನ್ನು ಕೇಳಿಕೊಂಡು ನಿಮಗೆ ಇಂಥ ಮದ್ದು ಬೇಕು ಅಂತ ನಿಶ್ಚಯ ಮಾಡಿ ಬೇಕಾಗಿರೋ ಒಂದು ಸಣ್ಣ ಸರ್ಜರಿ ಮಾಡುವ ಕಾಲ ಕೂಡ ಬರ್ಬೋದು. ಬರುವ ಕಾಲಕ್ಕೆ ನಾವು ತಯಾರಾಗಿರುವ. ಸರ್, 75 ವರ್ಷಗಳನ್ನು ಪೂರ್ತಿ ಮಾಡಿದ್ದೀರಿ. ಆತ್ಮಚರಿತ್ರೆಯನ್ನು ಬರೆಯುವಂಥ ಹೊತ್ತಿದೆ. ಅಯ್ಯೋ, ಅದು ಒಂದು ಬೇಡ ಸರ್. ಖಂಡಿತ ಹೇಳ್ತೇನೆ, ಆತ್ಮಚರಿತ್ರೆ ನೀವು ಬರೀತೀರಂತಾದ್ರೆ ಸರ್, ಯಾರ ಹೆಸರುಗಳು ಮೊದಲ ಪೇಜಲ್ಲಿ ಕಾಣಿಸ್ಕೊಳ್ತವೆ ಅಂತ ಹೇಳಿ? ಬಹುಶಃ ಸದಾಶಿವರಾಯರ್ದು. ಅದೇ ತಮ್ಮ ಮೊದಲ ಮೇಸ್ಟ್ ನಮಗೆ ಕಲಿಸಿದವರು ಹೋಮಿ ಜಹಾಂಗೀರ್ ಬಾಬಾ ಅವರು. ಇಲ್ಲ ಅವ್ರದ್ದೆಲ್ಲ ಬರಲಿಕ್ಕಿಲ್ಲ, ಅಗತ್ಯ ಇಲ್ಲ. ಅದಕ್ಕೆ ತಾವು ಯಾವಾಗಲೂ ಹಾಗೆ ನೋಡಿ, ನಾವು ಮೊದಲು ಕಲ್ತದ್ದೇ ಭಾಳ ಮುಖ್ಯ, ಮೊದಲನೇ ಹೆಜ್ಜೆ. ಆಮೇಲಿದ್ದು ಹೆಜ್ಜೆ ಅವರಲ್ಲದ್ರೆ ಇನ್ನೊಬ್ಬರು ಸಿಗ್ತಾಯಿದ್ರು ನಿಮಗೆ, ಅದೆಲ್ಲ ದೊಡ್ಡ ಕೆಲಸ ಅಲ್ಲ. ಆದರೆ ಮೊದಲನೇ ಹೆಜ್ಜೆ ಇಳಿಸಿದವ್ರು ಇದ್ದಾರಲ್ಲ, ಅವ್ರು ಎಲ್ರಿಗಿಂತ ಮುಖ್ಯ ಅಂತ. ಸರ್, ಫೆಬ್ರವರಿ 29ನೇ ತಾರೀಕು ಹುಟ್ಟಿದ್ದು ಬಹಳ ಯೋಗ್ಯ ಅಂತ ನಂಗೆ ಅನಿಸ್ತು. ಅದು ಸ್ವಲ್ಪ ಅಧಿಕ ವರ್ಷ ನೋಡಿ, ಅಧಿಕ ಪ್ರಸಂಗ ಜಾಸ್ತಿ ಆಗಿದೆ. ಆದರೆ ಈ ಅತೃಪ್ತಿ ಅನ್ನೋದು ನಾನು ಹೇಳಿದಲ್ಲ, ಅಸಂತೃಪ್ತಿ, ಇದು ಯಾವಾಗಲೂ ಬಹುಶಃ ಇರ್ತದೆ. 29 ತಾರೀಕಿಗೆ ಹುಟ್ಟಿದವರಿಗೆಲ್ಲ ಇನ್ನೂ ಏನೋ ಮಾಡಬೇಕಾಗಿತ್ತು, ಆಗಿಲ್ಲ ಅಂತ. ಆದರೆ ಅದು ಒಂದು ರೀತಿಯ ಸಂತೋಷವೇ. ನಾನು ಆಗಲೇ ಹೇಳಿದ ಹಾಗೆ 75 ವರ್ಷ ಆಗಲಿ, ಇನ್ನೂ 100 ಆದರೂ ಕೂಡ ಮುಗಿದು ಬಿಟ್ಟರೆ ಮತ್ತೆ ಏನು ಮಾಡಬೇಕು ನಾವು ಗೊತ್ತಿಲ್ಲ. ಮುಗಿಬಾರ್ದು, ಕಲಿತಾ ಇರಬೇಕು, ಇದೇ ನಮ್ಮ ಆಸೆ. ಹೌದು ಸ್ನೇಹಿತರೊಬ್ಬ ಅತೃಪ್ತ ವಿದ್ಯಾರ್ಥಿ ಅಂತ ಹೇಳಿ ಅವರನ್ನ ಗುರುತಿಸಿಕೊಂಡ್ರು. ಅವರು ಆ ಮೂಲಕ ಅವರನ್ನು ಪರಿಚಯ ಮಾಡಿಕೊಂಡ್ರು. ಇನ್ನಷ್ಟು ಕೂಡ ಜ್ಞಾನದಾಹವನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಭಾರತೀಯ ಕಂಪ್ಯೂಟರ್ ಶಾಸ್ತ್ರಕ್ಕೆ ಭಾಳ ಅದ್ಭುತವಾದ ಭಾರತೀಯ ವ್ಯಾಖ್ಯಾನಗಳನ್ನು ಕೊಡ್ತಾ ಇರತಕ್ಕಂತಹ ಭಾರತದ ಎಲ್ಲ ಭಾಷೆಯಲ್ಲೂ ಕೂಡ, ಎಲ್ಲ ಲಿಪಿಯಲ್ಲೂ ಕೂಡ ಬಳಸಲಿಕ್ಕೆ ಸಾಧ್ಯ ಇರತಕ್ಕಂಥ ಧ್ವನಿ ಆಧಾರಿತವಾಗಿರ್ತಕ್ಕಂತಹ ಸಾಫ್ಟ್ವೇರನ್ನು, ಕೀಬೋರ್ಡನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ KP ರಾವ್ ಅವರು ಮಾತಾಡಿದ್ದಾರೆ. ನಾಡೋಜ ಪ್ರಶಸ್ತಿಯವರನ್ನು ಅರಸ್ಕೊಂಡ್ಬಂದಿರ್ತಕ್ಕಂಥದ್ದು, ಸರ್ಕಾರ ಅವರನ್ನು ಗೌರವಿಸಿರ್ತಕ್ಕಂಥದ್ದು. ಆ ಮೂಲಕ ಇವತ್ತು ಸ್ಕೈಸ್ ದ ಲಿಮಿಟ್ ಸ್ನೇಹಿತರೆ ಸಾರ್ಥಕವಾಗಿದೆ. ಅಂಥವರನ್ನು ಇವತ್ತು ಕರೆಸ್ಕೊಂಡ್ಬಂದು ಭಾಳ ಪ್ರೀತಿಯಿಂದ ಮಾತಾಡೋದಕ್ಕೆ ನಾನು ಖಂಡಿತವಾಗಿ ಧನ್ಯನಾಗಿದ್ದೇನೆ. ಅವರ ಪಾದಮುಟ್ಟಿ ನಮಸ್ಕರಿಸ್ತಾ ಅವರಿಗೆ ನಾನು ದೀರ್ಘಾಯುಷ್ಯವನ್ನು ಕೋರ್ತಾ ಇದ್ದೇನೆ. ಗುರುಗಳೇ, ಧನ್ಯವಾಯಿತು ಬದುಕಿವತ್ತು. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಸಾರ್ಥಕವಾಗ್ತಾ ಇದೆ. ಇಂಥವರ ಮೂಲಕ ಈ ಕಾರ್ಯಕ್ರಮ ಸಾರ್ಥಕವಾಗ್ತಾ ಇದೆ. ಮುಂದಿನ ವಾರ ಮತ್ತೊಬ್ಬರ ಸಾಲ ಜೊತೆ ಮಾತಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.